ಮಾಧ್ಯಮ ಮಿತ್ರರೇ, ಮೀಡಿಯಾ ನೆಟ್ವರ್ಕಿನ ಎಲ್ಲ ಬಂಧುಗಳೇ, ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲಿ 2012ರಲ್ಲಿ ಆದಂತಹ ಸೌಜನ್ಯ ಅನ್ನುವ ಅಮಾಯಕ ಹುಡುಗಿಯ ಬರ್ಬರ ಹತ್ಯೆಯನ್ನು ಖಂಡಿಸ್ತಾ ಇದ್ದೇವೆ. ಅದರೊಡನೆ ಆ ಹುಡುಗಿಯ ಮನೆಯವರಿಗೆ ನ್ಯಾಯ ಒದಗಿಸುವ ಬದಲು ತಮ್ಮ ಬೇಳೆ ಬೇಯಿಸಿಕೊಂಡು ಹಣ ಮಾಡುವ ದಂಧೆಗೆ ಕೈ ಹಾಕುವವರನ್ನು ಅಷ್ಟೇ ಕಟು ಶಬ್ದಗಳಿಂದ ಖಂಡಿಸಲು ಇಲ್ಲಿ ನಾವು ಸೇರಿದ್ದೇವೆ. ನಮಗೆಲ್ಲರಿಗೂ ತಿಳಿದಂತೆ ಸಮಾಜದಲ್ಲಿ ಕೆಲವೊಂದು ಗೊಂದಲದ ವಾತಾವರಣಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಆತನ ಸಂಗಡಿಗರು 2013ನೇ ಇಸವಿಯಲ್ಲಿ ನಿರ್ಮಿಸಿದಾಗ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಕರ್ನಾಟಕದ ಆಗಿನ ಮುಖ್ಯಮಂತ್ರಿಗಳ ಮುಖಾಂತರ ಅವರಿಗೆ ಪತ್ರ ಬರೆದು CBI ಸಂಸ್ಥೆಯಿಂದ ಈ ಪ್ರಕರಣವನ್ನು ತನಿಖೆ ನಡೆಸುವಂತೆ ವಿನಂತಿಸಿದ್ದರು. ಆ ವಿನಂತಿಯ ಮೇರೆಗೆ CBI ತನಿಖೆ ಕೂಡ ನಡೆದಿತ್ತು. ಅದರ ಬಗ್ಗೆ ಇವತ್ತು ಆ ತನಿಖೆಯಲ್ಲಿ ಆರೋಪಿಗಳನ್ನಾಗಿ ಯಾರು ತಿಮರೋಡಿ ಮಾಡಿದರು, ಮಲ್ಲಿಕ್ ಜೈನ್, ಧೀರಜ್ ಕೆಲ್ಲ, ಉದಯ್ ಜೈನ್, ಇವರು ಮೂವರು ಕೂಡ ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ಗೆ ಬಂದಿದ್ದಾರೆ. ಅವರ ಮಾತುಗಳನ್ನು ಇವಾಗ ನಾವು ಕೇಳಲಿಕ್ಕೆ ಇಚ್ಛಿಸ್ತೇವೆ. ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಮಸ್ಕರಿಸುತ್ತಾ, ನಾವು ಇವತ್ತು ಬಂದದ್ದೇನೆಂದರೆ ಸುಮಾರು 2012ನೇ ಇಸವಿಯಲ್ಲಿ ಅಮಾಯಕ ಸೌಜನ್ಯ ಎಂಬ ಒಂದು ಯುವತಿಯ ಬರ್ಬರವಾಗಿ ಧರ್ಮಸ್ಥಳದ ಹತ್ತಿರ ಒಂದು ಹತ್ಯೆ ಆಯಿತು. ಆ ಹತ್ಯೆಯನ್ನು ನಾವು ಕೂಡ ಎಲ್ಲರೂ ಭಾರಿ ಬೇಸರದಿಂದ ಖಂಡಿಸಿದೆವು. ಅದರ ವಿರುದ್ಧ ತನಿಖೆ ಆಗಬೇಕೆಂಬ ಉದ್ದೇಶದಿಂದ ನಮ್ಮ ಊರಿನಲ್ಲಿ ಊರಿನವರೆಲ್ಲ ಸೇರಿ ಸರ್ಕಾರಕ್ಕೆ ಒತ್ತಾಯ ಮಾಡಿದೆವು, ತನಿಖೆ ಆಗಬೇಕು ಅಂತ. ಆಗ ಅಂದಿನ ಸರ್ಕಾರವು CIDಗೆ ಅದನ್ನು 1 ತಿಂಗಳೊಳಗಾಗಿ ಅದನ್ನು CIDಗೆ ತನಿಖೆಗೆ ಹಸ್ತಾಂತರಿಸಿತು. ಆ ನಂತರ 1 ವರ್ಷದಲ್ಲಿ CID ಅವರು ತನಿಖೆಯನ್ನು ಮಾಡ್ತಾ ಇರುವಾಗಲೇ 1 ವರ್ಷದವರೆಗೆ ಯಾರ್ದು ಸಹ ಸುದ್ದಿ ಇರಲಿಲ್ಲ. 1 ವರ್ಷ ಆಗುವಾಗ ಕೆಲವು ಸಮಾಜಘಾತುಗಳ ಶಕ್ತಿಗಳು ಒಟ್ಟಾಗಿ ಅದರಲ್ಲಿ ಒಬ್ಬ ಸ್ವಯಂ ಘೋಷಿತ ನಾಯಕ ಅಂತ ಹೇಳಿಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಎಂಬವ ಅದರಲ್ಲಿ ಪ್ರತ್ಯಕ್ಷ ಆದ. ಅವ 2013ನೇ ಇಸವಿಯಲ್ಲಿ 1 ವರ್ಷದ ಆಚರಣೆ ನೆಪದಲ್ಲಿ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ನಮ್ಮ ಮೇಲೆ 3 ಫೋಟೋವನ್ನು ಕೆಲವು ದೃಶ್ಯ ಮಾಧ್ಯಮದಲ್ಲಿ ಬಿಂಬಿಸಿ ಇವರ ಮೇಲೆ ಅನುಮಾನ ಉಂಟು ಅಂತ ಹೇಳಿ ನಮ್ಮ ಮೇಲೆ ಸುಮ್ಮನೆ ಆರೋಪ ಮಾಡಿದ. ಆದರೂ ನಾವು ಒಮ್ಮೆ ನಮಗೆ ಕೂಡ ಗಾಬರಿ ಆಯಿತು. ನಾವು ಅದನ್ನು ಕನಸು ಮನಸ್ಸಿನಲ್ಲಿ ಈ ರೀತಿಯ ಒಂದು ಆರೋಪ ನಮ್ಮ ಮೇಲೆ ಬರ್ತದೆ ಅಂತ ನಾವು ಜೀವನದಲ್ಲಿ ಅನಿಸಿಯೇ ಇರಲಿಲ್ಲ. ಆದರೂ ಒಂದು ಮುಗ್ಧ ಹೆಣ್ಣಿಗೆ ನ್ಯಾಯ ಸಿಗಬೇಕೆಂಬ ಧೈರ್ಯ ಮಾಡಿಕೊಂಡು ಸಮಾಜಕ್ಕೆ ಸತ್ಯ ವಿಷಯ ಗೊತ್ತಾಗಬೇಕು, ಇವರ ಕಳ್ಳ ಕಪಟ ಬುದ್ಧಿಗಳೆಲ್ಲ ತಿಳಿಬೇಕು ಅಂತ ನಾವು ಸಹ ಅದಕ್ಕೆ ಯಾವುದಕ್ಕೆ ಎದೆಗುಂದದೆ ನ್ಯಾಯ ಹೊರ ಬರಬೇಕು ಅಂತ ನಮಗೆ ಆಗ ಇವರು ಹೇಳಿದ ತಕ್ಷಣವೇ CID ಅವರು ಸಮನ್ಸ್ ಎಲ್ಲ ನೀಡಿದರು. ನಮ್ಮದು CID ಅವರು IBಯಲ್ಲಿ ಬೆಳ್ತಂಗಡಿ IBಯಲ್ಲಿ ಸುಮಾರು ಬಾರಿ ತನಿಖೆ ಮಾಡಿ ನಮಗೆ ಬೆಂಗಳೂರಿಗೆ ತನಿಖೆಗೆ ಸಮನ್ಸನ್ನು ಕೂಡ ನೀಡಿದರು. ನಾವು ಅದಕ್ಕೆ ಎಲ್ಲ ರೀತಿಯ ಒಂದು 10-20 ಬಾರಿ ಬೆಂಗಳೂರಿನಲ್ಲಿ ತನಿಖೆಯನ್ನು ಒಳಪಟ್ಟೆವು. ಈ ತನಿಖೆ ಆಗುತ್ತಿರುವ ಸಂದರ್ಭದಲ್ಲಿ ತನಿಖೆಗೆ ನಾವು ಸಂಪೂರ್ಣವಾಗಿ ಸಹಕಾರ ನೀಡಿದೆವು. ವಿವಿಧ ಆಯಾಮಗಳಲ್ಲಿ ನಮ್ಮ ತನಿಖೆಗಳನ್ನೆಲ್ಲ CID ಅವರು ನಮ್ಮ ಮೇಲೆ ಮಾಡಿದರು. ಎಲ್ಲ ತನಿಖೆಗೂ ನಾವು ಕೂಡ ಸಹಕಾರ ನೀಡಿದೆವು. ಇದೇ ಸಂದರ್ಭದಲ್ಲಿ ನಾವು ತನಿಖೆ ಮಾಡುತ್ತಿರುವ ಸಂದರ್ಭದಲ್ಲಿ ಸಹಕರಿಸ್ತಿರುವ ಸಂದರ್ಭದಲ್ಲಿ ಇವರ ಉದ್ದೇಶ, ನಾವು ಫಸ್ಟಿಗೆ ಎನಿಸಿದೆವು ನ್ಯಾಯಕ್ಕಾಗಿ ಇವರು ಹೋರಾಡ್ತಾರೆ, ನಮ್ಮಿಂದ ಆಗುವ ಸಹಕಾರವನ್ನು ನಾವು ಸಹ ಅದಕ್ಕೆ ಸಹಕಾರ ಕೊಟ್ಟು ಪ್ರಯತ್ನ ಪಟ್ಟೆವು. ಆದರೆ ಇವರ ಉದ್ದೇಶ ಒಂದು ರೀತಿಯಲ್ಲಿ ಬೇರೆದೇ ಆಗಿತ್ತು. ಎಲ್ಲ ಊರುಗಳಲ್ಲಿ ನಮ್ಮದು ತನಿಖೆ ಆಗುತ್ತಿರುವ ಸಂದರ್ಭದಲ್ಲಿ ಊರುಗಳಲ್ಲಿ ನಮ್ಮನ್ನು ತಲೆ ಎತ್ತಿ ತಿರುಗದ ರೀತಿಯಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಲು ಕಂಟಿನ್ಯೂ ಆಗಿ ಪುನಃ ನಾವು ತನಿಖೆಗೆ ಒಳಪಟ್ಟರೂ ನಮ್ಮದು ತನಿಖೆ ಆಗ್ತಾಯಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ಕೊಂಡು ಬಂದರು. ಆಗ ನಾವು ಇವರಿಗೆ ಹೀಗೆ ಮಾಡಿದರೆ ಸುಳ್ಳು ಹೇಳುವವರಿಗೆ ಇಷ್ಟು ಧೈರ್ಯ ಇರಬೇಕಾದ್ರೆ ನಾವು ದೇವರ ಮೊರೆ ಹೋದೆವು. ಆಗ ಕಾನತೂರು ನಾಲ್ವಾರು ದೈವದಲ್ಲಿ ನಾವು ನಮ್ಮ ನಿರಪರಾಧಿತ್ವ ಸಾಬೀತುಪಡಿಸಲಿಕ್ಕಾಗಿ ಇವರನ್ನು ಅಲ್ಲಿ ಅದೇ 1-2 ತಿಂಗಳಲ್ಲಿ ನಾವು ಕಾದೆವು. ತನಿಖೆ ಆಗ್ತಾಯಿತ್ತು ನಮ್ಮದು ಸಹ 2-3 ತಿಂಗಳಲ್ಲಿ ನಾವು ಸಹ ತನಿಖೆಗೆ ಹೋದೆವು. ನಮ್ಮ ತನಿಖೆ ಆಗ್ತಾ ಇರೋ ಸಂದರ್ಭದಲ್ಲಿ ನಾವು ಕಾನತೂರಲ್ಲಿ ಅಲ್ಲಿ ಹೋಗಿ ದೇವರ ಮುಂದೆ ಮೊರೆ ಹೋದೆವು.
ಇವರನ್ನು ನಮ್ಮ ಮೇಲೆ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ. ಹಾಗಾಗಿ ಇವರಿಗೆ ನಮ್ಮ ಮೇಲೆ ಎಲ್ಲಿಯಾದರೆ ಅನುಮಾನ ಇದ್ದರೆ ನಾವು ಕಾನತ್ತೂರು ದೇವರ ಮುಂದೆ ಆಣೆ ಪ್ರಮಾಣ ಮಾಡಿ ಹೇಳ್ತೇವೆ, ಈ ಕೊಲೆಗೂ ನಮಗೂ ಮೂವರಿಗೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ಎಂದು ದೇವರ ಮೊರೆ ಹೋಗಲಿಕ್ಕೆ ಆಣೆ ಮಾಡಲಿಕ್ಕೆ ಇವರನ್ನು ಬಹಿರಂಗವಾಗಿ ಕರೆದೆವು. ಆದರೆ ಇವರು ಅಲ್ಲಿ ಆಗ ಸಂದರ್ಭದಲ್ಲಿ ಅಲ್ಲಿ ಆಡಳಿತ ಮಂಡಿಗಳಿಗೆ ಏನೋ ಒಂದು ಸುಳ್ಳು ಹೇಳಿ ಅಲ್ಲಿಂದ ನಮಗೆ 19/1/2014 ದಿನಾಂಕವೂ ಕೂಡ ನಿಗದಿಯಾಗಿತ್ತು ಆಣೆ ಮಾಡಲಿಕ್ಕೆ. ಅವ್ರು ಸಹ ಬರಬೇಕು, ನಾವು ಸಹ ಹೋಗಬೇಕು, ಎಲ್ಲರ ಮುಂದೆ ನಮ್ಮದು ಆಣೆ ಪ್ರಮಾಣ ಮಾಡಬೇಕು ಅಂತ ಎಲ್ಲ ನಿಗದಿ ಆಯಿತು. ಆದರೆ ಕೆಲವು ದಿನಗಳಲ್ಲಿ ನಮಗೆ ಒಂದು ಪೋಸ್ಟ್ ಕವರ್ ಬಂತು. ಆ ಪೋಸ್ಟ್ ಕವರ್ ನೋಡಿ ಇದು, ಅದರಲ್ಲಿ ಏನಿತ್ತಂದರೆ ನಿಮಗೆ ಅದರ ಎಲ್ಲ ದಾಖಲೆಗಳನ್ನು ನಾನು ಮತ್ತೆ ಕೊಡ್ತೇನೆ. ಕ್ಷೇತ್ರದಲ್ಲಿ ಧೀರಜ್ ಜೈನ್, ಉದಯ್ ಜೈನ್ ಎಂಬ ನೀವು ವಿಷಯ ಕ್ಷೇತ್ರದಲ್ಲಿ 19/1/2014 ನಿಗದಿಪಡಿಸಲಾಗಿದ್ದ ಸತ್ಯ ಪ್ರಮಾಣವನ್ನು ಕೆಲವು ತಾಂತ್ರಿಕ ಕಾರಣಗಳಿಂದ ಮುಂದೂಡಲಾಗಿದೆ. ಈ ಮುಂದಿನ ದಿನಾಂಕವನ್ನು ನಿಮಗೆ ತಿಳಿಸ್ತೇವೆ ಅಂತ ಅಲ್ಲಿಂದ ನಮಗೆ ಲೆಟ್ರ್ ಬಂತು. ಆದರೂ ನಾವು ನೋಡುವ, ದೇವರಿದ್ದರೆ ನಾವು ಏನು ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಾವು 19 ತಾರೀಕಿಗೆ ದೇವರ ಮೊರೆ ಹೋಗಿ ಆಗಿದೆ, ದೇವರನ್ನು ನಿವೇದಿಸಿಕೊಂಡಾಗಿದೆ, ನಮ್ಮ ನಿರಪರಾಧಿತ್ವ ಸಾಬೀತುಪಡಿಸಬೇಕು ಅಂತ ನಾವು 19 ತಾರೀಕಿಗೆ ಹೋಗಿ ನಾವು ದೇವರ ಮುಂದೆ ಪ್ರಾರ್ಥನೆ ಮಾಡಿದ್ದ ಅಲ್ಲಿಯ ಮುಖ್ಯಸ್ಥರು ಸೇರಿ ಅವರ ಹತ್ರ ನಮ್ಮ ಮನವಿಯನ್ನು ಹೇಳಿ ಅವರು ಅಲ್ಲಿ ದೇವರ ಮುಂದೆ ನಮ್ಮ ನಿರಪರಾಧಿತ್ವವನ್ನು ಸಾಬೀತುಪಡಿಸಲಿಕ್ಕೆ ದೇವರ ಹತ್ರ ಕೇಳಿಕೊಂಡ್ರು. ಅದರ ಫೋಟೋಸ್ ಎಲ್ಲ ನಿಮಗೆ ಕೊಡ್ತೇನೆ. ಇವರು ಸುಳ್ಳು ಹೇಳ್ತಾರೆ, ನಾವು ಆಣೆ ಪ್ರಮಾಣಕ್ಕೆ ಹೋಗಲಿಲ್ಲ ಅಂತ ಮುಗ್ಧ ಜನರನ್ನು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಇದೆಲ್ಲವೂ ಆಗಿ ಇವರು ಮತ್ತೆ ಸಹ ನಮ್ಮದು ಉನ್ನತ ತನಿಖೆ ಆಗಬೇಕು, CID ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತ, ಇದೆಲ್ಲ ಇದರಲ್ಲಿ ನಮ್ಮ ಮೇಲೆ ಏನು ಮಾಡಲಿಕ್ಕೆ ಆಗುವುದಿಲ್ಲ, ಇದು ಕೇಸ್ ಮುಗಿದ್ರೆ ಇವರಿಗೆ ಹಣ ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ಉದ್ದೇಶದಿಂದಲೇ ಇದು CBI ತನಿಖೆ ಆಗಬೇಕು ಅಂತ ಪುನಃ ಒಂದು ಹೊಸ ರಾಗವನ್ನು ಶುರು ಮಾಡಿ ಪುನಃ ಊರೂರಲ್ಲಿ ಹಣದ ಡಬ್ಬಿಯನ್ನು ಇಟ್ಟು ಹಣ ಮಾಡ್ತಾ ಪುನಃ ಹೊಸ ಪ್ರಚಾರಕ್ಕೆ ಪ್ರಯತ್ನಿಸಿದರು. ಆದರೆ ಇವರ ಉದ್ದೇಶ ನಿಜವಾಗಿ ಆ ಮುಗ್ಧ ಹುಡುಗಿಗೆ ನ್ಯಾಯ ಸಿಗಬೇಕೆಂಬ ಉದ್ದೇಶ ಇರಲಿಲ್ಲ ಅಂತ ನಮಗೆ ಅನಿಸ್ತದೆ. ಆಗ CBI ಕೂಡ ನಮ್ಮನ್ನು ಕರೆಯಿತು. ಸರ್ಕಾರವು CBIಗೆ ಆದೇಶ ಮಾಡಿತ್ತು. CBI ಅವರು ನಮ್ಮನ್ನೊಂದು ಸುಮಾರು ಬಾರಿ ಬೆಳ್ತಂಗಡಿ IBಯಲ್ಲಿ, ಬೆಂಗಳೂರಿನಲ್ಲಿ, ಚೆನ್ನೈನಲ್ಲಿ ವಿವಿಧ ಆಯಾಮಗಳಲ್ಲಿ ನಮ್ಮ ತನಿಖೆಯನ್ನು CBI ಅಧಿಕಾರಿಗಳು ನಡೆಸಿದರು. CBI ಅಧಿಕಾರಿಗಳು ನಡೆಸುತ್ತಿರುವಾಗ ನಮ್ಮದು ಮೂವರದ್ದು ರಕ್ತ ಪರೀಕ್ಷೆ ಮಾಡಿದರು, DNA ಪರೀಕ್ಷೆ ಮಾಡಿದರು, ಮತ್ತು ನಮ್ಮದು ಫೋನು ಟ್ರ್ಯಾಪ್ ಮಾಡಿದರು. ಮೊಬೈಲ್ ನೆಟ್ವರ್ಕನ್ನು ಎಲ್ಲ ಕಡೆ ನಮ್ಮದು ಯಾವ ಆ ಸಂದರ್ಭದಲ್ಲಿ ನಾವು ಎಲ್ಲಿಯೆಲ್ಲ ಇದ್ದೇವೆ ಅಂತ ಯಾವ ಆಯಾಮಗಳೆಲ್ಲ ಸರ್ಕಾರದಲ್ಲಿ ಉಂಟು ಅದೆಲ್ಲ ಆಯಾಮಗಳ ವಿರುದ್ಧವೂ ನಮ್ಮ ಮೇಲೆ ಪ್ರಯತ್ನ ಪಟ್ಟರು. ಅದೆಲ್ಲ ಆಯಾಮಗಳು ಕೂಡ ತನಿಖೆ ಆಗ್ತಾ ಇತ್ತು. ಆಗ ತನಿಖೆ ಆಗ್ತಾ ಇರುವಾಗಲೇ ಇವ್ರದ್ದು ನ್ಯಾಯದ ಹೋರಾಟಗಾರರು ಪುನಃ ಸುಮ್ಮನೆ ಇದೇ ರೀತಿ ಅವರ ಎಂದಿನ ವಾಡಿಕೆಯನ್ನು ಮುಂದುವರಿಸಿಕೊಂಡು ಬಂದರು. ಆಗ CBI ಅವರು ನಮ್ಮದೆಲ್ಲ ತನಿಖೆ ಆಗ್ತಾಯಿತ್ತು. ಆಗ CBI ಅಧಿಕಾರಿಗಳು ನಮ್ಮ ಹತ್ರ ಕೇಳಿದರು, ನಿಮ್ಮದೆಲ್ಲ ಆಲ್ಮೋಸ್ಟ್ ತನಿಖೆ ಆಗಿದೆ, ನೀವು ಮಂಪರ್ ಪರೀಕ್ಷೆಗೆ ತಯಾರಿದ್ದು ನಾವು ಕೇಳಿದೆವು, ನಮಗೆ ಇದರಿಂದ ಸಮಾಜಕ್ಕೆ ನಾವು ನಿರಪರಾಧಿಗಳು ಎಂದು ಸಾಬೀತುಪಡಿಸಲಿಕ್ಕೆ ನಮಗೆ ಏನಾದರೂ ನ್ಯೂಸ್ ಒಂದು ಸಹಕಾರ ಕೊಡಬೇಕು. ಅಮಾಯಕ ಜನರ ಮೇಲೆ ಈಗ ನಮ್ಮ ಮೇಲೆ ಆಗಿದೆ, ಅದರ ನಮಗೆ ಬೇಸರ ಉಂಟು. ಆದರೆ ಇನ್ನು ಮುಂದಿನ ಪೀಳಿಗೆಗಳಿಗೆ ಇಂಥ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಲಿಕ್ಕೆ ಇಂಥ ಮುಟ್ಟಾಳರು ಹೊರಡಬಾರ್ದಲ್ಲ, ಅವ್ರಿಗೆ ಏನಾದರೂ ಒಂದು ಬುದ್ಧಿ ಕಲಿಸ್ಬೇಕು ಅಂತ ನಾವು CBI ಅಧಿಕಾರಿಗಳ ಹತ್ರ ಮನವಿ ಮಾಡಿದೆವು. ಆಗ CBI ಅಧಿಕಾರಿಗಳಿಗೆ ನಾವು ಒಂದು ವರದಿಯನ್ನು ಕೂಡ ಕೊಟ್ಟೆವು. ನಾವು ಮಂಪರ್ ಪರೀಕ್ಷೆಗೆ ತಯಾರಿದ್ದೇವೆ, ನಮ್ಮನ್ನು ಮಂಪರ್ ಪರೀಕ್ಷೆ ಮಾಡಬೇಕು, ನಮಗೆ ಇದರಿಂದ ನ್ಯಾಯ ದೊರಕಿಸಿ ಊರಿನ ಎಲ್ಲ ಪ್ರಪಂಚಕ್ಕೆ ನಾವು ನಿರಪರಾಧಿಗಳೆಂಬುದು ಗೊತ್ತಾಗಬೇಕು ಅಂತ ನಾವು CBI ಅಧಿಕಾರಿಗಳಿಗೆ ನಮ್ಮನ್ನು ಮಂಪರ್ ಪರೀಕ್ಷೆ ಮಾಡಬೇಕು ಅಂತ ಒಂದು ಲೆಟ್ರನ್ನು ಹಾಕಿದೆವು. ಯಾರಿಗೆ? CBI ಅಧಿಕಾರಿಗಳ ಮುಖಾಂತರ CBI ಉನ್ನತ ಅಧಿಕಾರಿಗಳಿಗೆ. ಆಗ CBI ಉನ್ನತ ಅಧಿಕಾರಿಗಳು ಅದನ್ನು ಪರಿಶೀಲಿಸಿ ನಮಗೆ ಪುನೊಂದು ಲೆಟ್ರ್ ಕೊಟ್ಟರು. ನೀವು ತಯಾರಿದ್ದೀರಾ ಅಂತ ಕೇಳಿದರು. ನಾವು ತಯಾರಿದ್ದೇವೆ ಅಂತ ಹೇಳಿದೆವು. ಹಾಗೆ CBI ಅಧಿಕಾರಿಗಳ ಜೊತೆಗೂಡಿ ನಮಗೆ ಪುನಃ ನೋಟಿಸ್ ಮಾಡಿದೆವು. ಅಲ್ಲಿ CBI ನ್ಯಾಯಾಲಯಕ್ಕೆ ನಾವು ಮೊರೆ ಹೋದೆವು, ನಮ್ಮನ್ನು ಮಂಪರ್ ಪರೀಕ್ಷೆಗೆ ಒಳಪಡಬೇಕು, ನಮಗೆ ನ್ಯಾಯ ಸಿಗಬೇಕು ಅಂತ. ನಾವು ಸಮಾಜಕ್ಕೆ ಈ ಕೆಟ್ಟ ಕಪಟ ದುಷ್ಟಶಕ್ತಿಗಳೆಲ್ಲ ಅವ್ರದ್ದು ಎಂಥ ಮುಖ್ಯ ಅಜೆಂಡ ಉಂಟು ಅದು ಗೊತ್ತಾಗಬೇಕು ಅಂತ ಹೇಳುವ ಉದ್ದೇಶದಿಂದ CBI ನ್ಯಾಯಾಲಯದಲ್ಲಿ ನಾವೊಂದು ಮನವಿಯನ್ನು ಸಲ್ಲಿಸಿದೆವು. ನಮ್ಮದು ಪಾಲಿಗ್ರಾಫ್ ಟೆಸ್ಟ್ ಹಾಗೂ ಮಂಪರ್ ಪರೀಕ್ಷೆಯನ್ನು ಮಾಡಲಿಕ್ಕೆ CBI ನ್ಯಾಯಾಲಯವು ನಮಗೆ ಅನುಮತಿ ಕೊಡಬೇಕು ಅಂತ ನಾವು ಅಲ್ಲಿನ CBI ಅಧಿಕಾರಿಗಳಿಗೆ CBI ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಕೊಟ್ಟೆವು. ಆಗ CBI ನ್ಯಾಯಾಲಯದ ನ್ಯಾಯಾಧೀಶರು ಕೇಳಿದರು, ಹಾಗೆಲ್ಲ ನಿಮಗೆ ಏಕೆ ಮಂಪರ್ ಪರೀಕ್ಷೆ ಎಲ್ಲ ಮಾಡಲಿಕ್ಕೆ ಅವಕಾಶ ಇಲ್ಲ, ಯಾವ ಕಾರಣಕ್ಕಾಗಿ ನೀವು ಬಂದಿದ್ದೀರಿ? ಈ ಮಂಪರ್ ಪರೀಕ್ಷೆ ಅಂದರೆ ನೀವು ಏನಂತ ತಿಳ್ಕೊಂಡಿದ್ದೀರಿ? ಅದಕ್ಕೆ ಭಾಳ ಅದರದ್ದೇ ಆದ ಗೌರವ ಇರುತ್ತೆ, ಅದರಿಂದ ತುಂಬ ಕೆಟ್ಟ ಪರಿಣಾಮಗಳಾಗ್ತದೆ ನಿಮ್ಮ ಆರೋಗ್ಯದ ಮೇಲೆ ಅಂತ ಹೇಳಿದರು.
ಆದರೂ ನಾವು ಅವ್ರ ಹತ್ರ ನಮ್ಮ ವಾಸ್ತವ ಸ್ಥಿತಿಯನ್ನು ಅವ್ರ ಹತ್ರ ಮನಗಂಡು ಹೇಳಿದೆವು. ನಾವು ಬೇಸರದಿಂದ ಹೇಳಿದೆವು, ಹೀಗೆ ನಮ್ಮನ್ನು ನಾವೆಲ್ಲ ಸಂಸಾರ ಜೀವನದಲ್ಲಿ ಇರುವವರು, ನಮಗೆ ಸಹ ಮದುವೆ ಆಗಿದೆ, ಹೆಣ್ಣು ಮಕ್ಕಳಿದ್ದಾರೆ, ಅಕ್ಕ ತಂಗಿಯಂದಿರಿದ್ದಾರೆ, ಎಲ್ಲರೂ ಇದ್ದಾರೆ, ಇವರಿಗೆ ಸಹ ಎಲ್ಲ ಮದುವೆ ಆಗಿದೆ. ಅದಕ್ಕೆ ಅದನ್ನೆಲ್ಲ CBI ನ್ಯಾಯಾಧೀಶರು ಮನಗಂಡು ನೋಡುವ, ನೀವು 1 ವಾರ ಆಲೋಚನೆ ಮಾಡಿ ಬನ್ನಿ ಅಂತ ನಮ್ಮನ್ನು ಪುನಃ ಕಳಿಸಿದ್ರು. ಆಗ ಹೇಳಿದರು, ನೋಡಿ ಹಾಗೆಲ್ಲ ಪರ್ಮಿಷನ್ ಕೊಡಲಿಕ್ಕೆ ಆಗೋದಿಲ್ಲ, ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮ ಆರೋಗ್ಯಕ್ಕೆ ತುಂಬ ದುಷ್ಪರಿಣಾಮಗಳು ಬೀರ್ತದೆ, ಅದರಿಂದೆಲ್ಲ ಆಗುವ ಅದರಿಂದ ಕೆಲವು ಟ್ರೀಟ್ಮೆಂಟ್ ಇದ್ದರೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿದರು. 1 ವಾರ ಆಲೋಚನೆ ಮಾಡಿ ಬನ್ನಿ, ಮತ್ತೆ ಹೇಳ್ತೇವೆ ಅಂತ ಹೇಳಿದರು. ನಾವು ಪುನಃ 1 ವಾರ ಬಿಟ್ಟು ಪುನಃ CBI ಅಧಿಕಾರಿಗಳ ಜೊತೆಗೂಡಿ CBI ನ್ಯಾಯಾಲಯಕ್ಕೆ ಹೋದೆವು, ಹಾಜರಾದೆವು. CBI ನ್ಯಾಯಾಲಯದಲ್ಲಿ ಪುನಃ ನಮ್ಮ ನಿವೇದನೆ ಮಾಡಿಕೊಂಡೆವು. ನಮ್ಮನ್ನು ಮಂಪರ ಪರೀಕ್ಷೆ ಮಾಡಿ ನಿರಪರಾಧಿತ್ವ ಸಾಬೀತುಪಡಿಸಬೇಕು ಮತ್ತು ಈ ಕೆಟ್ಟ ಜನರ ಆರೋಪಗಳಿಂದ ನಮ್ಮನ್ನು ಮುಕ್ತಗೊಳಿಸಬೇಕಾಗಿ ನಮ್ಮನ್ನು ಮಂಪರ ಪರೀಕ್ಷೆಗೆ ಮಾಡಲಿಕ್ಕೆ ನ್ಯಾಯಾಲಯ ಅನುಮತಿ ಕೋರಬೇಕಾಗಿ ಅವ್ರ ಹತ್ರ ಕೇಳಿಕೊಂಡೆವು. ಆಗ ಅಂದಿನ ನ್ಯಾಯಾಧೀಶರು CBI ಅಧಿಕಾರಿಗಳಿಗೆ ಹೇಳಿದರು, ನೋಡಿ ಇವರು ವಾಲಂಟಿಯರ್ ಆಗಿ ನಿರಪರಾಧಿತ್ವ ಸಾಬೀತುಪಡಿಸಲಿಕ್ಕಾಗಿ ಇವರು ಮಂಪರ ಪರೀಕ್ಷೆಗೆಲ್ಲ ತಯಾರಿದ್ದಾರೆ, ಇವರನ್ನು ಗೌರವಯುತವಾಗಿ ನಡ್ಕೊಂಡು ಇವರಿಗೆ ಯಾವುದೇ 3rd ಡಿಗ್ರಿ ಟ್ರೀಟ್ಮೆಂಟ್ ಮಾಡದೆ ಇವ್ರದ್ದು ತನಿಖೆ ಮಾಡಿ ಮುಂದಿನ ತನಿಖಾ ವರದಿಯನ್ನು ಇವರ ಉಪಸ್ಥಿತಿಯಲ್ಲೇ ನಮಗೆ ಒಪ್ಪಿಸಬೇಕು ಅಂತ CBI ನ್ಯಾಯಾಧೀಶರು ಆಗ ಅವರಿಗೆ CBI ಅಧಿಕಾರಿಗಳಿಗೆ ಹೇಳಿದರು. ಹಾಗೆ CBI ನಮ್ಮದು ಮತ್ತೆ ಅವ್ರ ದಿನಾಂಕ ನ್ಯಾಯಾಲಯದಿಂದ ಕೊಟ್ಟಿದ್ದರು. ಆ ದಿನಾಂಕದಂದು ನಮ್ಮದು 3-4 ದಿವಸ ಬೆಂಗಳೂರಲ್ಲಿ ನಮ್ಮನ್ನು ಕರೆಸಿದ್ರು, ನೋಟಿಸ್ ಎಲ್ಲ ಕೊಟ್ಟು ನಾವು ಹಾಗೆ ಅಲ್ಲಿ ಹಾಜರಾಗಿದ್ದೆವು. ಅಲ್ಲಿ ಹಾಜರಾಗಿ ನಮ್ಮದು 3-4 ದಿವಸ ತನಿಖೆ ಆಗಿ ಮತ್ತು ಅವರು ಕೋರ್ಟ್ ಕೊಟ್ಟ ದಿನದಂದು ನಮ್ಮನ್ನು ಪುನಃ ಹಾಜರಾಗಲಿಕ್ಕೆ ನ್ಯಾಯಾಧೀಶರು ಹೇಳಿದರು. ಆವತ್ತು CBI ಅಧಿಕಾರಿಗಳ ಜೊತೆ ನಮ್ಮ ಉಪಸ್ಥಿತಿಯಲ್ಲಿ ನ್ಯಾಯಾಧೀಶರ ಮೊರೆ ಹೋದೆವು ನಾವು. ಅವರು ಅವ್ರದ್ದು ಓದಿ ನಮ್ಮ ರಿಪೋರ್ಟನ್ನೆಲ್ಲ ಓದಿ ಇವ್ರದ್ದೆಲ್ಲ ತನಿಖೆ ಆಗಿದೆ, ವಾಲಂಟಿಯರ್ ಆಗಿ ಕೊಟ್ಟಿದ್ದಾರೆ, ಮುಂದಿನ ತನಿಖೆಗೆ ಇವರ ಅಗತ್ಯ ಇರುವುದಿಲ್ಲ ಎಂದು CBI ಅಧಿಕಾರಿಗಳಿಗೆ CBI ನ್ಯಾಯಾಧೀಶರು CBI ಅಧಿಕಾರಿಗಳಿಗೆ ಹೇಳಿದರು. ಇಷ್ಟೆಲ್ಲ ಆಗುವಾಗ ಇವರ ಉದ್ದೇಶ, ಇವರ ಮನೆಯವ್ರದ್ದು ಮತ್ತು ಈ ಹಿಂದೂ ನಮ್ಮ ಹೋರಾಟಗಾರರಿದ್ದಾರಲ್ಲ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಎಂಬವರು, ಇವರು ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಇವರ ಅಮಾಯಕ ತಂದೆಯನ್ನು ಉಪಯೋಗಿಸಿಕೊಂಡು ಇದೇ CBI ನ್ಯಾಯಾಲಯದಲ್ಲಿ ನಮ್ಮ ಅನುಪಸ್ಥಿತಿಯಲ್ಲಿ ಪುನಃ CBIಗೆ ಅರ್ಜಿ ಹಾಕಿಸಿದ್ರು. ಇವರನ್ನು ಸಹ ಆರೋಪಿ ಅಂತ ನ್ಯಾಯಾಲಯವು ಪುರಸ್ಕರಿಸಬೇಕು ಅಂತ ನಮ್ಮ ಅನುಪಸ್ಥಿತಿಯಲ್ಲಿ CBI ಕೋರ್ಟಿಗೆ ಪುನಃ ಒಂದು ಅರ್ಜಿ ಹಾಕಿದರು. ಅದನ್ನು ಅಂದಿನ ನ್ಯಾಯಾಧೀಶರು ಯಾವುದೋ ಕಾರಣಕ್ಕೆ ಗೊತ್ತಿಲ್ಲ ನಮ್ಮ ಅನುಪಸ್ಥಿತಿಯಲ್ಲಿ ಇವರನ್ನು ಸಹ ಆರೋಪಿಗಳು ಮಾಡಬಹುದು ಅಂತ ನಮಗೊಂದು ಸಮನ್ಸ್ ನೀಡಿದರು ಅಂದಿನ CBI ನ್ಯಾಯಾಧೀಶರು. ಆದರೆ ನಮಗೆ ಇಷ್ಟೊತ್ತಿಗೆ ಆಗಲೇ ನಮಗೆ ಇವರ ಉದ್ದೇಶಗಳು ಸ್ವಲ್ಪ ಗೊತ್ತಾಗಲಿಕ್ಕೆ ಶುರುವಾಯಿತು. ನಾವು ಅದಕ್ಕೆ ಈ ತೀರ್ಪನ್ನು ನಮ್ಮ ಅನುಪಸ್ಥಿತಿಯಲ್ಲಿ ಆದ ಸಹ ಆರೋಪಿಗಳ ಎಂಬ ಸಮನ್ಸ್ ತೀರ್ಪನ್ನು ನಾವು ಒಂದು ವಕೀಲರನ್ನು ನೇಮಿಸಿ ನಮಗೆ ಒಂದು ಹಠ ಹುಟ್ಟಿತ್ತು, ಸತ್ಯ ಜನರಿಗೆ ಗೊತ್ತಾಗಬೇಕು, ಇವರ ಎಲ್ಲ ಕಪಟ ಮುಖಗಳು ಹೊರಗೆ ಬರಬೇಕೆಂಬ ಭಾವನೆಯಿಂದ ನಾವು ಈ ತೀರ್ಪನ್ನು ಹೈಕೋರ್ಟ್ನಲ್ಲಿ ಮನವಿ ಸಲ್ಲಿಸಿದೆವು, ಈ ರೀತಿ ತೀರ್ಪು ಕೊಟ್ಟದಕ್ಕೆ. ಅದಕ್ಕೆ ಅಂದಿನ ಹೈಕೋರ್ಟ್ ನ್ಯಾಯಾಧೀಶರು ಕೂಲಂಕುಷವಾಗಿ ಅದನ್ನು ವಿಮರ್ಶೆ ಮಾಡಿ ಆಗ ಅವರು ಏನು ಹೇಳಿದ್ದಾರಂದರೆ, ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ಸಮನ್ಸ್ ನೀಡಿದ್ದು ತಪ್ಪು, ಆ ತೀರ್ಪನ್ನು ರದ್ದುಪಡಿಸಿ ಅಗತ್ಯವಿದ್ದಲ್ಲಿ ಇವರ ಉಪಸ್ಥಿತಿಯಲ್ಲಿ, ಇಲ್ಲ ಇದ್ದರೆ ಇವರ ನ್ಯಾಯಾಧೀಶರ ಉಪಸ್ಥಿತಿಯಲ್ಲಿ ಇವರನ್ನು ತನಿಖೆ ಮುಂದುವರಿಸ್ಬೋದು ಅಂತ CBI ನ್ಯಾಯಾಲಯಕ್ಕೆ ಹೈಕೋರ್ಟ್ ನ್ಯಾಯಾಧೀಶರು ಒಂದು ಹೊಸ ಆಜ್ಞೆಯನ್ನು ಹೊರಡಿಸಿದರು. ಆ ಆಜ್ಞೆಯ ಪ್ರಕಾರ ನಾವೆಲ್ಲರೂ ಸೇರಿ ಪುನಃ ನಮ್ಮ CBI ನ್ಯಾಯಾಲಯಕ್ಕೆ ಅಷ್ಟರವರೆಗೆ ನಾವು ನಮ್ಮ ವಕೀಲರನ್ನು ನೇಮಿಸಿರಲಿಲ್ಲ. ಆ ಸಂದರ್ಭದಲ್ಲಿ ನಾವು 3 ಸೇರಿ ನಾವೊಬ್ಬರ ಹನುಮಂತರಾಯ ಎಂಬ ಒಂದು ಉನ್ನತ ವಕೀಲರನ್ನು ಆಯ್ಕೆ ಮಾಡಿ ಅವ್ರ ಹತ್ರ ಎಲ್ಲ ನಮ್ಮ ನಿವೇದನೆಗಳನ್ನು ಹೇಳ್ಕೊಂಡೆವು. ಅದಕ್ಕೆ ನಾನು ನಿಮ್ಮ ಪರವಾಗಿ ನಿಲ್ತೇನೆ, ನಿಮ್ಮ ಪರವಾಗಿ ವಾದ ಮಾಡ್ತೇನೆ ಅಂತ ಎಲ್ಲ ನಮ್ಮ ದಾಖಲೆಗಳನ್ನು ಅವ್ರು ತಗೊಂಡು CBI ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ CBI ಅವರ ಆರೋಪದ ಪರವಾಗಿ ಮತ್ತು ನಮ್ಮ ಪರವಾಗಿ ವಾದ ವಿವಾದಗಳು ತುಂಬ ವರ್ಷ ನಡೀತದೆ. ಅದು ನಮ್ಮ ಪರವಾಗಿಯೇ ತೀರ್ಪು ಬಂತು. ನಮ್ಮ ವಕೀಲರ ಮುಖೇನ ನಮಗೆ ಕೂಡ ಗುಣ ಆಯ್ತದು, ಇವ್ರದ್ದು ಅಗತ್ಯ ಇಲ್ಲ, ಇವರು ಬೇಸ್ಲೆಸ್ ಆರೋಪ ಮಾಡ್ತಿದ್ದಾರೆ ಅಂತ CBI ನ್ಯಾಯಾಲಯ ಯಾವುದು ನಮ್ಮನ್ನು ಆರೋಪಿ ಮಾಡ್ಬೋದು ಅಂತ ಹೇಳಿತ್ತು. ಅದೇ ನ್ಯಾಯಾಲಯವು ಇವರನ್ನು ನಿರಪರಾಧಿಗಳು ಅಂತ ನಮಗೆ ಹೇಳಿತ್ತು, ನಿಮ್ದು ಎಲ್ಲಿ ಸಹ ಉಲ್ಲೇಖ ಇಲ್ಲ, ಹಾಗಾಗಿ ನಿಮಗೂ ಮತ್ತೆ ಈ ಪ್ರಕರಣಕ್ಕೆ ಸಂಬಂಧ ಇಲ್ಲ ಅಂತ ಬಹಿರಂಗಪಡಿಸಿತು. ಇಷ್ಟರ ಮಧ್ಯೆ ಇವರ ತಂದೆ ಈ ಹುಡುಗಿಯ ತಂದೆ ಹೈಕೋರ್ಟ್ಗೆ ಪುನಃ ಅರ್ಜಿ ಹಾಕಿದರು. ಏನು ಅಂತ, ಇವ್ರದ್ದು ತನಿಖೆ ಸರಿಯಾಗ್ತಿಲ್ಲ, CBI ಸಹ ತನಿಖೆ ಸರಿಯಾಗ್ತಿಲ್ಲ ಅಂತ ದೇಶದ ಅತ್ಯುನ್ನತ ಸಂಸ್ಥೆಯ ವಿರುದ್ಧವೇ ಇವರು ಆರೋಪ ಮಾಡಲಿಕ್ಕೆ ಶುರು ಮಾಡಿದರು. ಆಗ ನಮಗೆ ಇವ್ರದ್ದೆಲ್ಲ ಮುಖ ಗೊತ್ತಾಗಿತ್ತು. ಅದಕ್ಕೆ ನಾವು ಸಹ ಒಂದು ಪುನಃ ಹಾಕಿದೆವು, ಎಲ್ಲಿ ಯಾವ ರೀತಿ ತನಿಖೆ ಸರಿಯಾಗಿಲ್ಲ ಅಂತ ನಾವು ಸಹ ಹೈಕೋರ್ಟಲ್ಲಿ ಒಂದು ಪುನಃ ಕೇಸ್ ಹಾಕಿದೆವು.
ಆಗ ಹೈಕೋರ್ಟು ನ್ಯಾಯಾಲಯವು ವಿವರವಾಗಿ ಅದನ್ನು ವಿಮರ್ಶೆ ಮಾಡಿ ಅವರ ನಿಮಗೆ ಅನುಮಾನ ಬಂದ ಕೂಡಲೇ ಅದನ್ನು ತನಿಖೆ ಮಾಡಲಿಕ್ಕೆ ಆಗುವುದಿಲ್ಲ, ಯಾವುದಾದ್ರೆ ದಾಖಲೆ ಬೇಕು ಅಂತ ಹೇಳಿ ಅವರ ಯಾವುದು ಮರುವ ತನಿಖೆ ಆಗಬೇಕೆಂಬ ಹೇಳುವ ಪ್ರಶ್ನೆಯನ್ನು ಹೈಕೋರ್ಟ್ ತಿರಸ್ಕೃತ ಮಾಡಿ ಅಲ್ಲಿ ಕೂಡ ನಮಗೆ ಜಯ ಸಿಕ್ಕಿತು. ಇಷ್ಟೆಲ್ಲ ಮುಗ್ದ ಮೇಲೆ ಎಲ್ಲ ರೀತಿಯ ನಮ್ಮ ಪ್ರಕರಣ ಎಲ್ಲ ಮುಗಿತು ಅಂತ ನಾವು ಸುಮ್ಮನೆ ಕೂತೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ಇವರು ಪುನಃ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ವಿರುದ್ಧ. ಸುಮ್ಮನೆ ಇಲ್ಲದೆ ಜನರ ಈಗ ನಿಮ್ಮದಾಗಲಿ ಸಾಮಾಜಿಕ ಜಾಲತಾಣಗಳಲ್ಲಾಗಿ ನಮ್ಮ ವಿರುದ್ಧ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಜನರಿಗೆ ಹಾಗೂ ಪ್ರಪಂಚದ ಎಲ್ಲ ಜನರಿಗೆ ನ್ಯಾಯ ಗೊತ್ತಾಗಬೇಕೆಂಬ ಉದ್ದೇಶದಿಂದ ನಮ್ಮ ಎಲ್ಲ ದಾಖಲೆಗಳನ್ನು ನಿಮ್ಮ ಮುಂದೆ ಬಹಿರಂಗಪಡಿಸಲಿಕ್ಕಾಗಿ ನಾವು ಇವತ್ತು ಬಂದಿದ್ದೇವೆ. ಮತ್ತು ಈಗ ಸಹ ನಾನು ಹೇಳ್ತಾ ಇದ್ದೇನೆ, ನಮ್ಮ ಮೂವರ ಪರವಾಗಿ ನಾವು ಆವತ್ತು ಕಾನತ್ತೂರಿನಲ್ಲಿ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ದೆವು, ಆವತ್ತು ಇವರು ತಪ್ಪಿಸಿದ್ದಾರೆ. ನಾವು ಈಗ ಈ ಒಂದು ವಾರದಲ್ಲಿ ಪುನಃ ಕಾನತ್ತೂರು ದೇವರ ಹತ್ರ ಹೋಗಿ ನಾವು ತಪ್ಪು ಮಾಡಲಿಲ್ಲ ಅಂತ ದೇವರ ಮುಂದೆ ಆಣೆ ಪ್ರಮಾಣ ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ನಿಮ್ಮ ಮುಖೇನ ನಾನು ಅವರಿಗೆ ಸಹ ಸವಾಲಾಗ್ತೇನೆ. ನೀವೇ ಬೇಕಾದರೆ ಮಾಧ್ಯಮದವರನ್ನು ನಾವು ಹೋಗುವ ದಿನಾಂಕವನ್ನು ಮೊದಲೇ ಬಹಿರಂಗಪಡಿಸ್ತೇವೆ. ಅವರು ನಮ್ಮ ದಿನಾಂಕದಂದು ಅವ್ರ ಹತ್ರ ಕೇಳಿ, ಎಲ್ಲಿ ನಾಲ್ವರ ದೈವದಲ್ಲಿ ಕೇಳಿ ನಾವು ಆಣೆ ಪ್ರಮಾಣಕ್ಕೆ ಸಿದ್ಧರಿದ್ದೇವೆ. ಆವತ್ತು ಕೂಡ ತಾವೆಲ್ಲರೂ ಬಂದು ನಾವು ಈ ಪ್ರಕರಣಕ್ಕೆ ನಮಗೆ ಯಾವುದೇ ರೀತಿಯ ಒಂದು ಎಳ್ಳಿನಷ್ಟು ಅನುಮಾನ ಇಲ್ಲ, ನಾವು ಅದಕ್ಕೆ ಸಂಬಂಧಪಟ್ಟವರಲ್ಲ ಅಂತ ಹೇಳಿ ನಾವು ಆಣೆ ಪ್ರಮಾಣ ಮಾಡ್ತೇವೆ. ಅವರು ಧೈರ್ಯ ಇದ್ದರೆ ಸುಮ್ಮನೆ ಇಲ್ಲಿ ಟಿ ವಿಯಲ್ಲಿ ಎಲ್ಲೆಲ್ಲಿ ಜನರು ಇದ್ದಲ್ಲಿ ಜನ ಸೇರಿಸಿ ಭಾಷಣ ಮಾಡೋ ಬದಲು ದೇವರ ಮುಂದೆ ನಾವು ತಪ್ಪು ಮಾಡಿದ್ದೇವೆ ಅಂತ ಮೊಬೈಲಲ್ಲಿ ಎಲ್ಲೆಲ್ಲ ಹೇಳುವ ಬದಲು ದೇವರ ಮುಂದೆ ಅವರು ಬಂದು ಧೈರ್ಯ ಇದ್ದರೆ ಅವರ ಅಪ್ಪನಿಗೆ ಹುಟ್ಟಿದವರಾದರೆ, ಯಾರು ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೆ ನಾನು ಹೇಳ್ತೇನೆ, ಅವನ ಅಪ್ಪನಿಗೆ ಹುಟ್ಟಿದವ ಆದರೆ ಅವ ನಿಜವಾಗಿ ಆ ಹುಡುಗಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಅವನಿಗೆ ನಿಜವಾದ ಮನಸ್ಸು ಇದ್ದರೆ ಅವ್ರು ದೇವರ ಮುಂದೆ ಬಂದು ನಮ್ಮ ಎದುರು ಆಣೆ ಪ್ರಮಾಣ ಮಾಡಿ ಹೇಳಬೇಕು ನಾವು ತಪ್ಪು ಮಾಡಿದ್ದೇವೆ. ನಾವು ಹೇಳ್ತೇವೆ ಆ ಹುಡುಗಿ ಅಮಾಯಕ ಹುಡುಗಿ, ನಮಗೆ ಸಹ ಮನೆಯವರಿದ್ದಾಗೆ ಅಂಥ ಒಂದು ಭೀಕರ ಆರೋಪ ಯಾರಿಗೆ ಸಹ ಆಗಬಾರ್ದು, ಅತ್ಯಾಚಾರ ಆಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ನಮಗೆ ಇದರಲ್ಲಿ ಎಷ್ಟೇ ಸಮಾಜದಲ್ಲಿ ತೊಂದರೆಗಳಾದರೂ ಕೂಡ ನಾವು ದೇವರ ಮುಂದೆ ನಮ್ಮ ನಿರಪರಾಧಿತ್ವ ಸಾಬೀತುಪಡಿಸಲಿಕ್ಕೆ ಆಣೆ ಪ್ರಮಾಣ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಇವರು ಧೈರ್ಯ ಇದ್ದರೆ ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲ ಇನ್ನು ಮುಂದೆಯೂ ಕೂಡ ಭಾಷಣ ಮಾಡೋ ಬದಲು ಇನ್ನು ಬಂದರೆ ಎಲ್ಲಿಯಾದರೂ ನಿಮ್ಮ ಹತ್ರ ಕೂಡ ನಾನು ವಿನಂತಿ, ಅವರು ಇನ್ನೆಲ್ಲಿ ಆದರೆ ಬಂದರೆ ನಮ್ಮ ಪರವಾಗಿ ನ್ಯಾಯದ ಪರವಾಗಿ ನೀವು ಅವರನ್ನು ಕೇಳಬೇಕು. ಇವರ ಬಗ್ಗೆ ಸುಳ್ಳು ಸುಳ್ಳು ಹೇಳುವ ಬದಲು ಅವರಿಗೆ 4 ದೈವರಿಗೆ ಪ್ರಮಾಣಕ್ಕೆ ಕರೆದಿದ್ದಾರಲ್ಲ, ದಿನಾಂಕ ನೀವು ಬೇಕಾದರೆ ಕೇಳಿ, ನೀವು ಹೇಳಿದ ದಿನಾಂಕದಂದು ನಾವು ಹಾಜರಾಗಲಿಕ್ಕೆ ಸಿದ್ಧರಿದ್ದೇವೆ, ಅವರನ್ನು ಕರೀರಿ, ಮತ್ತೆ ಮೊಬೈಲಲ್ಲಿ ಟಿ ವಿಯಲ್ಲಿ ಅವರು ಹೇಳಿ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ನಿರ್ಮಾಣ ಮಾಡಿದ್ದಾನೆ, ಅವನು ಖುಷಿ ಬಂದಾಗೆ ಮಾತಾಡ್ತಾನೆ. ಅಲ್ಲದೆ ವೀರೇಂದ್ರ ಹೆಗ್ಡೆ ಅವರ ತಮ್ಮನ ಮಗ ನಿಶ್ಚಲ್ ಅಂತ ಅವನು ಅಮೇರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದ, ಅವನ ಬಗ್ಗೆ ಕೂಡ ಸುಮ್ಮನೆ ಆರೋಪ ಮಾಡುವಂಥ ಕೆಲಸ ಮಾಡಿದ್ದಾನೆ. ಹೇಗೆಂದರೆ ಈಗ ದೊಡ್ಡ ವ್ಯಕ್ತಿಗಳಿಗೆ ಆರೋಪ ಹಾಕೋದು ಭಾಳ ಸುಲಭ, ಅವರಿಗೆ ಅದನ್ನು ಸಾಬೀತುಪಡಿಸಲಿಕ್ಕೆ ಭಾಳ ಕಷ್ಟ. ಆದ್ದರಿಂದ ಇವತ್ತು ಅನಿವಾರ್ಯವಾಗಿ ನಾನು ಬಂದಿಲ್ಲಿ ಕೂತಿದ್ದೇನೆ. ನನ್ನ ಸಮಾಜದ ಪ್ರಶ್ನೆ, ನಮ್ಮ ಜೈನ ಸಮಾಜದ ಶ್ರೇಷ್ಠ ವ್ಯಕ್ತಿ, ಹಿಂದೂ ಸಮಾಜದ ಶ್ರೇಷ್ಠ ವ್ಯಕ್ತಿಯ ವಿರುದ್ಧ ಇವತ್ತು ತಿಮ್ಮರೋಡಿ ಈ ರೀತಿ ಮಾತಾಡ್ತಾನೆ ಅಂತ ಹೇಳಿದರೆ ನಾವು ಸುಮ್ಮನೆ ಇರಲಿಕ್ಕೆ ಆಗುವುದಿಲ್ಲ. ಅವನ ವಿರುದ್ಧ ಧ್ವನಿ ಎತ್ತುವಂಥ ಕೆಲಸ ಮಾಡಲಿಕ್ಕಾಗಿ ನಾವು ಇವತ್ತು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೇವೆ. ಇವತ್ತು ಈ ಹುಡುಗರ ಮೇಲೆ CBIಯಲ್ಲಿ ಹೈಕೋರ್ಟ್ನಲ್ಲಿ ಎಲ್ಲ ರೀತಿಯಲ್ಲಿ ಮಂಪರ್ ಪರೀಕ್ಷೆ ಕೂಡ ಆಗಿದೆ. ಆದ ಮೇಲೆ ಕೂಡ ಇವತ್ತು ಒಂದು ಟ್ವಿಸ್ಟ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಡ್ಯಾಮೇಜ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ. ಇದು ಬರೀ ಹಣ ಮಾಡಲಿಕ್ಕೆ. ಈಗ ತಿಮ್ಮರೋಡಿ ವಾಟ್ ಈಸ್ ದಿ ಕ್ಯಾರೆಕ್ಟರ್ ಆಫ್ ತಿಮ್ಮರೋಡಿ ಅದು ಕೂಡ ಜನ ತಿಳ್ಕೊಳ್ಬೇಕಲ್ಲ. ತಿಮ್ಮರೋಡಿ ಇವತ್ತು ಬೆಳ್ತಂಗಡಿ ತಾಲೂಕಿನ ಓರ್ವ ಭಾಳ ಕೆಟ್ಟ ವ್ಯಕ್ತಿ, ಅವನು ರೌಡಿ ಶೀಟರ್ ಕೂಡ ಆಗಿದ್ದಾನೆ. ಅಲ್ಲದೆ ಹಣ ಮಾಡುವ ಒಂದೇ ಉದ್ದೇಶದಿಂದ ಇವತ್ತು ಸೌಜನ್ಯನ ಮನೆಯವರನ್ನು ಉಪಯೋಗಿಸಿಕೊಂಡು ಇವತ್ತು ಇಂತಹ ಕೃತ್ಯಗಳನ್ನು ಮಾಡ್ತಾ ಇದ್ದಾನೆ. ಇದಕ್ಕೆ ನಾವು ಖಂಡಿತವಾಗಿ ನಾವು ಭಯಪಡುವಂಥ ಪ್ರಶ್ನೆ ಇಲ್ಲ. ಅವನು ಏನೇ ಹೋರಾಟ ಮಾಡಲಿ ಅದಕ್ಕೆ ಪ್ರತಿಭಟಿಸುವಂಥ ಕೆಲಸ ನಾವು ಕೂಡ ಮಾಡ್ತೇವೆ ಎಂಬುದನ್ನು ಸಂದೇಶ ಅವನಿಗೆ ಕೊಡಲಿಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಆದ್ದರಿಂದ ಇವತ್ತು ಒಂದು ಮುಗ್ಧ ಹೆಣ್ಣು ಮಗಳ ದುರ್ಮರಣಕ್ಕೆ ಇವತ್ತು ಅದನ್ನು ಉಪಯೋಗಿಸಿಕೊಂಡು ಇವತ್ತು ಇವನು ಇಂತಹ ಕೃತ್ಯ ತಿಮ್ಮರೋಡಿ ಮಾಡುವುದನ್ನು ನಾವು ಪುನಃ ಖಂಡಿಸುತ್ತಾ, ಅವನು ಇನ್ನೊಂದು ಕಡೆಯಿಂದ ಜೈನ ಸಮಾಜಕ್ಕೂ ಕೂಡ ಡ್ಯಾಮೇಜ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೆ, ಅದನ್ನು ಸಹಿಸುವಂಥ ಪ್ರಶ್ನೆ ಇದೆ. ಆಮೇಲೆ ಭೂತ ಆರಾಧನೆ ಬಗ್ಗೆ ಮಾತಾಡ್ತಾರೆ. ಜೈನರಿಗೂ ಭೂತಕ್ಕೂ ಏನು ಕನೆಕ್ಷನ್ ಅಂತ ಕೇಳ್ತಾರೆ. ಅವ್ನಿಗೇನು ತಲೆ ಇದೆಯಾ? ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ದೈವಗಳು ಭೂತಗಳು ಜೈನರ ಆಡಳಿತದಲ್ಲಿದ್ದಂಥ ವ್ಯವಸ್ಥೆ.
ಇವತ್ತು ಕೂಡ ಯಾವುದೇ ನೇಮ ಕೋಲ ಆಗುವಾಗ ಫಸ್ಟ್ ಪ್ರಸಾದ ಕೊಡೋದು ಜೈನರಿಗೆ. ದೈವ ಕೇಳ್ತದೆ ಜೈನ ಬೈದೇನಾ ಅಂತ. ಆದ್ದರಿಂದಾಗಿ ದೈವಕ್ಕೂ ಜೈನರಿಗೂ ಅನನ್ಯ ಸಂಬಂಧ ಇದೆ. ಆದ್ದರಿಂದ ಇವನು ಬಾಯಿಗೆ ಬಂದಾಗ ಮಾತಾಡೋದು, ಸಮಾಜದ ಮೇಲೆ ಹೀನಾಯವಾಗಿ ಮಾತಾಡೋದು, ದೊಡ್ಡವರ ಮೇಲೆ ಹೀನಾಯವಾಗಿ ಮಾತಾಡೋದು ಅವನು ನಿಲ್ಲಿಸಬೇಕು. ಅವನ ವಿರುದ್ಧ ನಾವು ಖಂಡಿತವಾಗಿ ಬೇರೆ ಬೇರೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಕೂಡ ಹೋರಾಟ ಮಾಡುವಂಥ ಕೆಲಸ ಮಾಡ್ತೇವೆ. ಸಮಾಜ ಇದನ್ನು ಗಮನಿಸಬೇಕು. ಯಾಕೆಂದರೆ ಇದನ್ನು ಇವತ್ತು ಸಮಾಜದ ವ್ಯಕ್ತಿಯ ಮೇಲೆ ಇವನು ಅಪನಂಬಿಕೆಯನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಇವತ್ತು ನಾವು ಮಾಧ್ಯಮ ಮಿತ್ರರ ಮೊರೆ ಹೋಗಿದ್ದೇವೆ ಎಂಬುದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ತಿಮ್ಮರಡಿ ಎಷ್ಟೇ ದೊಡ್ಡ ರೌಡಿ ಆಗಲಿ ನಾವು ಕೂಡ ನೋಡಿಕೊಳ್ತೇವೆ. ಆ ಪರಿವಾರದ ಪ್ರಶ್ನೆ ಇಲ್ಲ ಇಲ್ಲಿ. ಆ ಪರಿವಾರದ ನೆಪ ಒಡ್ಡಿ ತಿಮ್ಮರೋಡಿಯ ಕೃತ್ಯ ಇದು. ದಯಮಾಡಿ ತಾವು ಅರಿತುಕೊಳ್ಬೇಕು ಮಾಧ್ಯಮ ಮಿತ್ರರು. ಅವರ ಅಲ್ಲ, ಈ ಇಡೀ ರಿಮೋಟ್ ಕಂಟ್ರೋಲ್ ವಿತ್ ತಿಮ್ಮರೋಡಿ. ಪೊಲೀಸ್ ಇಲಾಖೆ ನಿಜವಾದ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ವಿಫಲರಾದ ಕಾರಣ ಈ ಪರಿಸ್ಥಿತಿ ಉದ್ಭವ ಆಯಿತು ಅಂತ ಅನಿಸುತ್ತೆ. ಹಾಗಾದರೆ CBI ಮೇಲೆ ನಮಗೆ ಹೈಕೋರ್ಟ್ ಮೇಲೆ ಸರಿಯಾದ ಇನ್ವೆಸ್ಟಿಗೇಷನ್ ಮಾಡಿ ಯಾರು ನೈಜ ಆರೋಪಿಗಳಿದ್ದಾರೆ ಅವರನ್ನು ಪತ್ತೆ ಮಾಡಲಿಕ್ಕೆ ಅದನ್ನು ಆ ಫೈಟಿಂಗ್ ಮಾಡಲಿ ಅವ ತಿಮ್ಮರೋಡಿ. ಈಗ ಅವನೇನು ಮಾಡಬೇಕು? IG ಇದ್ದಾರೆ ಮಂಗಳೂರಿನಲ್ಲಿ, SP ಅವರ ಕಚೇರಿ ಇದ್ದರೆ ಧರಣಿ ಮಾಡಲಿ ಅವನು ಅಲ್ವಾ? ನಾನಾದರೂ ಏನು ಮಾಡ್ತಾಯಿದ್ದೆ? ನಮಗೆ ಬೇರೆ ಬೇರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ನಮಗೆ ಹೋರಾಟ ಮಾಡಲಿಕ್ಕೆ ಅವಕಾಶಗಳಿದೆ. ಯಾರೋ ದೊಡ್ಡ ವ್ಯಕ್ತಿಯ ಮೇಲೆ ಮಾತಾಡೋದಲ್ಲ. ಅವ್ರು ಮಾತಾಡಿದರೆ ಅವ್ರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲಲ್ಲ. ಏನು ಬೇಕಾದರೂ ಮಾತಾಡ್ತಾನೆ. ಆದರೆ ಅವನೇನೋ ಮಾತಾಡಿದರೆ ಕೂಡ ನಾವು ಸುಮ್ಮನೆ ಇರಲಿಕ್ಕೆ ಆಗ್ತದಾ? ಸರ್, ಈ ಸೌಜನ್ಯ ಪ್ರಕರಣದಲ್ಲಿ ಈ 4 ಮಂದಿ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಆ 4 ಮಂದಿ ಹೈಕೋರ್ಟ್ ಹೋಗಿ ಯಾಕೆ ತಡೆ ತಗೊಂಡು ಬಂದ್ರು? ನಮ್ಮನ್ನು ವಿಚಾರಣೆ ಮಾಡಬೇಡಿ ಅಂತ. ನಮ್ದು ವಿಚಾರಣೆ ಮಾಡಿದ್ದ ಎಲ್ಲ CBIಗೆ ಹೋಗಿದೆ ಅಲ್ಲ. CBIಯಲ್ಲಿ ಮಂಪರ್ ಪರೀಕ್ಷೆ ಕೂಡ ಆಗಿದೆ. ವಿಚಾರಣೆ ಮಾಡಿದ ಮೇಲೆ ಆರೋಪ ಏನಂದ್ರೆ ನಮ್ಮನ್ನು ವಿಚಾರಣೆಗೆ ಒಳಪಡಿಸಬೇಡಿ ಅಂತ ಅವರು ಸಾಕಷ್ಟು ಸರಿ ಹೇಳಿದ್ದಾರೆ. ಎಷ್ಟು ಸಲ ಅಲ್ಲ, ವಿಚಾರಣೆ ಮಾಡಿದ ಮೇಲೆ ಪುನಃ ಮಾಡಿದ್ದು ವಿಚಾರಣೆ ಎಲ್ಲ ಆಗಿದಲ್ವಾ? ನಮ್ಮನ್ನು ಬೇಕೆ ವಿಚಾರಣೆ ಮಾಡಿದಾಗೆ ಮೈಸೆಟ್ಟಿ ಮತ್ತು ಆ ಹುಡುಗಿಯ ಮಾವನನ್ನು ಮಾಡಬೇಕು ವಿಚಾರಣೆ ಈಗಿನೇ. ಯಾಕಂದರೆ ನಮಗೂ ಉಂಟು, ನನಗೂ ಉಂಟು ಸ್ವಂತವಾಗಿ ಅವನ ಮೇಲೆ ಉಂಟು ಅನುಮಾನ. ಮೈಸೆಟ್ಟಿ ಮತ್ತು ವಿಠಲ ಅವನು ಯಾಕೆ ಮಾಡಿರಬಾರ್ದು? ಹೌದಲ್ವಾ ಈಗ ವಿಷಯ? ಕೊನೆಯಾಗಿ ಆ ಹುಡುಗಿಯ ನೋಡಿದ್ರೆ ಅವನು ಹುಡುಗಿ ಇಟ್ಟಲ್ಲ ಮಾವ. ಸಂವಿಧಾನದಲ್ಲಿ ಒಂದು ಆತ್ಮಗೌರವ ಭಾರತ. ನಾನು ಹೋಗಿ ಕೇಳಿದ್ದೇನೆ ಅವನ ನಂತರ ನಮ್ಮ ಒಟ್ಟಿಗೆ ಅವನು ಬಾಡಿಗೆ ಮಾಡುವವನು ವಿಠಲ ಜೀಪಲ್ಲಿ. ಇದೆಲ್ಲ ಆಗಿದ ಮೇಲೆ ನಾನು ಹೋಗಿ ಅವನ ಹೋಗಿ ಮಾತಾಡಿದ್ದೇನೆ. ಆಗ ನಾನು ಅವನು ಹೇಳಿದ, ಇದು ನನಗೆ ದೊಡ್ಡವರು ಹೇಳಿದ ಹೆಸರು ದೊಡ್ಡದು, ನಾನು ಅದನ್ನು ಮೊಬೈಲಲ್ಲಿ ರೆಕಾರ್ಡ್ ಮಾಡಿ CIDಗೆ ಕೊಟ್ಟಿದ್ದೇನೆ. ಯಾರು ಇದೇ ವಿಠಲ. ಈಗ ನಮಗೆ ಹೇಗೆ ಮಾಡಿದ್ದಾರೆ ಅದೆಲ್ಲವನ್ನು ಮಾಡಬೇಕು. ಅವನಿಗೆ ಒಂದು ಇವನಿಗೆ ವಿಠಲನಿಗೆ ಮಾಡಬೇಕು ಮತ್ತು ಇವನಿಗೆ ಮಾಡಬೇಕು ಮೈಸೆಟ್ಟಿಗೆ. ಯಾಕಂದರೆ ಅವರನ್ನು ನಮಗೆ ಹೇಗೆ ತನಿಖೆ ಆಗಿದೆ ಹಾಗೇನೆ ತನಿಖೆ ಮಾಡಬೇಕು. ಅವರಿಗೆ ನ್ಯಾಯ ಸಿಗಬೇಕೆಂಬ ಸದುದ್ದೇಶ ಇದ್ರೆ ಅವನು ಅದಕ್ಕೆ ಖುದ್ದಾಗಿ ಬರಬೇಕು ಮಾಡೋದಲ್ಲ. ನಮ್ಮ ಬಗ್ಗೆ ಹೌದೌದು ಹೌದು CBI ಹೇಳಿದ್ದೇನೆ. ಒಬ್ರು ಮಾತಾಡ್ತಾರೆ. ಒಬ್ರು ಮಾತಾಡ್ತಾರೆ. ಒಂದು ಇನ್ನೊಂದು ಈಗ ವಿಠಲ ಅಂತ ಹೇಳಿ ತನಿಖೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಇಡೀ ಪೊಲೀಸ್ ತನಿಖೆ ಡಿರೇಲ್ ಆಯ್ತಲ್ಲ. ಒಂದು ನೀವು ನಿರಾಪರಾಧ ಮತ್ತೆ ಈ ವಿಠಲನ್ನು ಯಾವುದೇ ರೀತಿಯಲ್ಲಿ ತನಿಖೆ ಮಾಡಬೇಕು. ಹುಡುಗಿಯ ಮಾವ ಇದು ಯಾರ ಕರ್ತವ್ಯ? ಇವತ್ತು ಹೋರಾಟ ಮಾಡುವವರಿದ್ದಾರಲ್ಲ, ಅವರು ಪೊಲೀಸ್ ತನಿಖೆಯ ವಿರುದ್ಧ ಹೋರಾಟ ಮಾಡಬೇಕು. ನ್ಯಾಯಾಂಗ ಇದೆ, ಬೇರೆ ಬೇರೆ ವ್ಯವಸ್ಥೆ ಇದೆ ಭಾರತ ದೇಶದಲ್ಲಿ. ನಾವೆಲ್ಲ ಅದರ ವಿಶ್ವಾಸ ಇಟ್ಟು ಬದುಕುವಂಥ ಜನ. ನಾವು ಬ್ರಿಟಿಷ್ ಆಳ್ವಿಕೆಯಲ್ಲಿ ಇಲ್ಲ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇವತ್ತು ಇಲ್ಲಿ ಕೇಳುವವರಿದ್ದಾರೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾವರೆಗೆ ಕೇಳುವವರಿದ್ದಾರೆ. ಯಾರೇ ಅವನ ಕಷ್ಟ ಸುಖವನ್ನು ಅಲ್ಲಿಯವರೆಗೆ ಕೊಂಡೋಗಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಯಾವಾಗ ಇದು ಪೊಲೀಸ್ ಇಲಾಖೆ ಮೇಲೆ ಅವರಿಗೆ ನಂಬಿಕೆ ಇಲ್ಲ, ಅದರ ಹೈಯರ್ ಆಫೀಸರ್ಸ್ ಇದ್ದಾರೆ, ಕೋರ್ಟ್ ಇದೆ, ಅದರ ಮೊರೆ ಹೋಗ್ಬೋದಿತ್ತಲ್ಲ. ಬರೀ ಸುಮ್ಮನೆ ಮೊಬೈಲ್ನಲ್ಲಿ
ಟ್ರೋಲ್ ಮಾಡಿಕೊಂಡು ಇದು ಹಾನಿಕಾರಕವಾದಂಥ ಭಾಷಣ ಮಾಡಿದರೆ ಆಗ್ತದೆ. ನಮ್ಮ ಅದರ ವಿರುದ್ಧ ಹೋರಾಟ ಇವತ್ತು. ಒಬ್ಬನ ಮೇಲೆ ಟ್ರೋಲ್ ಮಾಡೋದು ಭಾಳ ಸುಲಭ. ಇವಾಗ ಹೇಳಿದ್ರೆ ಒಂದು ರೌಡಿ ಶೀಟರ್ ಅವ್ರು ಹೇಳ್ತಾರೆ ನಾವು ಒಂದು ದಾರಿ ಇದಕ್ಕೆ ಬೇಕಾಗಿ ನಾವು ಒಂದು ಹೋರಾಟಗಾರರು. ಅವರು ಹೋರಾಟಗಾರರು ಹೇಳಿದ್ರು ಅದ್ರ ಬಗ್ಗೆ ಏನಾದ್ರು ಅವರ ಮೇಲೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹಾಗೂ ರಾಜ್ಯದ ವಿವಿಧ ಕೋರ್ಟ್ಗಳಲ್ಲಿ ಇಷ್ಟು ಪ್ರಕರಣಗಳು ದಾಖಲಾಗಿದೆ. ಅವರೊಬ್ಬರು ರೌಡಿ ಶೀಟರ್ ಅಂತ ಅನೌನ್ಸ್ ಮಾಡಿದ್ದಾರೆ. ಇದರ ದಾಖಲೆಯನ್ನು ಕೂಡ ನಾವು ನಿಮಗೆ ಈಗ ಬಹಿರಂಗ ಪಡಿಸಲಿಕ್ಕಿದ್ದೇವೆ ಪ್ರೆಸ್ ಕ್ಲಬ್ ಆದ ಕೂಡಲೇ. ಹಾಗಾಗಿ ನಾವು ಅವರ ಮೇಲೆ ನೇರವಾಗಿ ಆರೋಪ ಮಾಡ್ತೇವೆ. ಅವರು ಸುಖ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡೋದಕ್ಕೆ. ಅವರೊಬ್ಬ ರೌಡಿ ಶೀಟರೇ ಅವರು. ಈಗ ಈ ಖಾನತೂರು ದೈವ ಅಲ್ಲದೆ ಸರ್, ಈಗ ನೀವು ಪೊಲೀಸಿಗೆ ಬೈತೀರಿ ಸರ್, ಈ ವಿಠಲ್ ಮೇಲೆ ತನಿಖೆ ಆಗ್ಬೇಕು ಅಂತ ಹೇಳಿ. ಅಲ್ಲ, ಈಗ ನಾವು ನಿಮ್ಮ ಮುಖೇನ ಕೇಳುದು. ವಿಠಲ್ ಒಬ್ಬನೇ ಅಲ್ಲ, ಇವನು ತನಿಖೆ ಬೇಕು. ಮೈತ್ಮಟ್ಟ ನನಗೆ ಈಗ ಅಣ್ಣ. ಬರೀತೀರ ಸರ್ ಈಗ ಈಗ ಪೊಲೀಸ್ DGP IGPಗೆ ಅನಿವಾರ್ಯ ಕಾರಣಗಳಲ್ಲಿ ನೋಡು, ಅವರೀಗ ನಮ್ಮ ಮೇಲೆ ಆರೋಪ ಮಾಡಲಿ. ಖಾನಾತೂರು ಮೊದಲೇ ಹೇಳಿದೆ ಸರ್, ಯಾವುದು? ಜೊತೆಗೆ ನಿಮಗೂ ಸಹ ಆಸಕ್ತಿ ಉಂಟು. ಹೌದು 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 ಹಾಗಾಗಿ ಈಗ ವಿಠಲ್ ಅಂತ ಇಲ್ಲಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಸರ್. ಹೌದು. ನಾವು ವಿಠಲ್ ಒಬ್ಬನೇ ಅಲ್ಲ. ಇದು ಮುಂದಿನ ಹೆಜ್ಜೆ ಸರ್. ಮುಂದಿನ ಹೆಜ್ಜೆ ನಾವು ದೇವರ ಮೊರೆ ಮಾತ್ರ ಹೋಗುದು. ಅವರು ಧೈರ್ಯ ಈಗ ಇದ್ರೆ ನಮ್ಮ ಇಷ್ಟವರೆಗೆ ದೇವರ ಹೇಗಿತ್ತು, ಮುಂದೆ ಹೇಳಿ. ಇವರಿಗೆ ಅಪರಾಧದಿಂದ ಹೊರಗೆ ಬರಬೇಕಿತ್ತು ಅಲ್ವಾ? ಈಗ ಅವರು ಸುಮ್ಮನೆ ಮಾತಾಡುವಾಗ ಈಗ ವಿಠಲ ಹೆಸರು ಬಂದದ್ದು. ಹೌದು, ನಮ್ಮ ನೋವನ್ನು ಅಲ್ವಾ? ಸನ್ಮಾನ ಇದೆ. ಈಗ 12 ವರ್ಷ ಆಯ್ತು ಇದು. ಈಗ 2023 ಇಸ್ವಿಯಲ್ಲಿದ್ದೇವೆ, ಇನ್ನೂ ಮುಗಿಲಿಲ್ಲ ಇದು. ಬರೀ ಇದರಲ್ಲಿ ಅಪಾದನೆಗಳನ್ನು ಮಾಡೋದು, ಹೇಗೆ ಹಣ ಗಳಿಸೋದು, ಅದೇ ಡಬ್ಬಿ ಹಿಡ್ಕೊಂಡು ಹೋಗೋದು, ಫಂಕ್ಷನ್ ಮಾಡೋದು, ಅದೇ ಆಯ್ತು. ಅದರಿಂದಾಗಿ ಸಮಾಜದ ಜನರಲ್ಲಿ ಅವರು ಮುಗ್ಧ ಮನಸ್ಸನ್ನು ಅವರು ಉಪಯೋಗಿಸ್ಕೊಳ್ಳೋದು. ಮುಗ್ಧ ತಾವು ಹುಡುಗಿ ಹೆಸರು ತಾವು ಕೂಡ ನೋಡಿದ್ದೀರಿ, ಬೇರೆ ಬೇರೆ ಸಮಯಗಳಲ್ಲಿ ಇಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುವವರು ಇದ್ದಾರೆ. ನಾವು ರಾಜಕೀಯದಲ್ಲಿ ಕೂಡ ನೋಡಿದ್ದೇವೆ. ಏನಾದರೂ ಹತ್ಯೆ ಆದಾಗ ಡಬ್ಬಿ ಹಿಡ್ಕೊಂಡು ಹೋಗುವವರನ್ನು ನೋಡಿದ್ದೇವೆ. ಡಬ್ಬಿ ಇಟ್ಕೊಂಡು ಬಹಿರಂಗ ಸಭೆ ಕೂಡ ಮಾಡಿದ್ದಾರೆ. ಆದರೂ ನಾವು ದೇವರ ಮುಂದೆ ಪ್ರಾಣ ಪ್ರಮಾಣಕ್ಕೆ ಕರೆದಾಗ ಒಂದು ದಿವಸವೂ ಬರಲಿಕ್ಕೆ ಅವರಿಗೆ ಪುರುಸೊತ್ತಿಲ್ಲ. ಆದರೆ ಅಲ್ಲಿ ಸುಳ್ಳು ಹೇಳಿ ಡಬ್ಬಿ ಇಟ್ಟು ಕಲೆಕ್ಷನ್ ಮಾಡಲಿಕ್ಕೆ ಅವರಿಗೆ ಪುರುಸೊತ್ತುಂಟು. ಆದರೆ ನ್ಯಾಯಿಸಬೇಕೆಂಬ ಉದ್ದೇಶ ಇದ್ದರೆ ಅವರಿಗೆ ನಾವು ಹೇಳಿದ ಬಹಿರಂಗ ಆಹ್ವಾನಕ್ಕೆ ಇನ್ನೂ ಕೂಡಲ ಬರ್ಬೋದಲ್ಲ ಅವರಿಗೆ. ನಿಮಗೆ ನಿಮ್ಮ 3 ಜನಕ್ಕೆ ಇದಕ್ಕೆ ದೊಡ್ಡವರ ಆಶೀರ್ವಾದ ಇದೆ. ಆ ರೀತಿಯೆಲ್ಲ ಇದ್ರೆ ನಾವು ಇಷ್ಟು ಕಷ್ಟ ಪಡ್ಬೇಕಾ? ಇಷ್ಟು ತನಿಖೆಗಳಿಗೆ ನಾವು ಸ್ವಯಂ ಘೋಷಿತವಾಗಿ ಅವ ಹೇಳಿದ ಕೂಡಲೇ ಆಗ್ತದ? ಅವ ಹೇಳಿದ ಕೂಡ ಅವ್ರು ಹೇಳ್ತಿಲ್ಲ, ಫ್ಯಾಮಿಲಿ ಅವರು ಅದೇ ಹೇಳ್ತಿರೋದು. ಯಾರು ಫ್ಯಾಮಿಲಿಯವರನ್ನು ಅವರು ಭಂಗ ಮಾಡಿದ್ದಾರೆ. ಫ್ಯಾಮಿಲಿಯವರು ಕೇರ್ ಆಫ್ ಇವನೇ ತಿಮ್ಮರೋಡಿ ಅಲ್ಲ. ಈಗ ನೋಡಿ, ಈಗ ಇರುವಾಗ ಈಗ ಮೂಡುಬಿದ್ರೆಯಲ್ಲಿ ನಾನು MLA ಆಗಿರೋ ಒಂದು ಮರ್ಡರ್ ಆಯಿತು. ನನ್ನ ಮೇಲೆ ಹಾಕಿದ್ರು ಅದನ್ನು. ಯಾಕೆ ಕೋರ್ಟ್ನಲ್ಲಿ ನನ್ನ ಮೇಲೆ ಹಾಕಲಿಲ್ಲ ಅವರು? ಬಾಯಲ್ಲಿ ಹೇಳಲಿಕ್ಕೆ ಭಾಳ ಸುಲಭ. ಅಭಯ್ ಚಂದ್ರ ಮುಸ್ಲಿಮ್ ಹಿಂದೂ ಮರ್ಡ್ರ್ ಮಾಡಿ, ಹೂವಿನ ಅಂಗಡಿಯನ್ನು ಮರ್ಡ್ರ್ ಮಾಡಿದ ಅಂತ. ಏನು ಮಾಡೋದು? ನಾನು ಅಲ್ಲ ದೇವ್ರ ಹತ್ರ ಮಾತ್ರ ಹೇಳಲಿಕ್ಕೆ ಸರ್. ಇಲ್ಲಿ ನಾನು ಸೆಕೆಂಡ್ ಟೈಮ್ MLA ಆಗ ಇಲ್ಲಿ ಒಂದು ಮರ್ಡ್ರ್ ಆಯಿತು ಬಪ್ಪನಾಡಿನಲ್ಲಿ. ಯಾರೋ ಒಂದು ಶೆಟ್ಟಿ, ಸುಖಾನಂದ ಶೆಟ್ಟಿ ಅಂತ ಪಣಂಬೂರಿನಲ್ಲಿ ಮರ್ಡ್ರ್ ಆಯಿತು. ಅದನ್ನು ಭಾಷಣದಲ್ಲಿ ಹೇಳಿದರು, ಬಪ್ಪನಾಡಿನಲ್ಲಿ ಅಭಯಚಂದ್ರ ಸ್ನಾನ ಮಾಡಿ ಬರಲಿ, ಪ್ರಮಾಣ ಮಾಡಲಿ, ಅವನೇ ಮರ್ಡ್ರ್ ಮಾಡಿದ್ದಂತೆ. ಇದೆಲ್ಲ ಇದ್ದದ್ದೇ ಸಮಾಜದಲ್ಲಿ. ಅದನ್ನು ಎದುರಿಸಿಕೊಂಡು ಬದುಕುದು ನಾವು. ಆದ್ದರಿಂದ ಯಾರನ್ನು ಕೂಡ ಭಯಪಟ್ಟು ನಾವು ಬದುಕಲಿಕ್ಕೆ ಆಗೋಲ್ಲ. ಅಲ್ಲ ಹೇಳಿದ್ದು, ಮಾತಾಡುವವ ಹೇಗೆ ಕೂಡ ಮಾತಾಡ್ಬೋದು. ಅಲ್ಲ, ಈಗ ಇವ್ರ ಮೇಲೆ ಮಹೇಶ್ ತಿಮ್ಮರೋಡಿ ಮತ್ತೆ ಇವ್ರನ್ನ ತನಿಖೆ ಮಾಡ್ಬೇಕು. ಅವಾಗ ಅವ್ರು ಮಾಡ್ಲಿಲ್ಲ. ಅವಾಗ CBI ಅವ್ರೇನು ನಿಮ್ ಇದಕ್ಕೇನು ಅವ್ರೇನು ಇದು ಮಾಡ್ಲಿಲ್ಲ, ಅಂದ್ರೆ ತನಿಖೆ ಒಳಪಡಿಸ್ಲಿಲ್ಲ ಇಲ್ಲ. ಅಲ್ಲ ಅಂದ್ರೆ ಆಮೇಲೆ ನೀವೇನ ಎತ್ತಿಲ್ಲ. ಅಲ್ಲ, ನಾವು ಅವರಿಗೆ ಹೇಳಿದ್ದೇವೆ. ನನಗೆ CID ಅವರು ನನಗೆ ಅವನೇ ಮಾವನೇ ಹೇಳಿದ, ನಮ್ಮೊಟ್ಟಿಗೆ ಗಾಡಿಯಲ್ಲಿ ಬಾಡಿಗೆ ಮಾಡುವನು, ಅವನು ಹೋಟ್ಲಿತ್ತು. ನಾನು ಕೇಳಿದೆ ಹೋಗಿ, ನೀನು ಯಾಕೆ ಮಾರೆ, ನನಗೆ ಮುಂಚಿನವರು ಪರಿಚಯ. ಅವನು ಹೇಳಿದಾಗ ಇದು ಬೇರೆ ದೊಡ್ಡವರು ಹೇಳಿದೆ ಅಂತ ಹೇಳಿದ್ರೆ ಹೆಸರು ಅಂತ. ಯಾರು ಹೆಸರು ಹೇಳಲಿಕ್ಕೆ ನಿಮ್ಮಿಂದ ಈಗ ಸಾಧ್ಯ ಇಲ್ವಾ? ಯಾರನ್ನು ಮೈಶೆಟ್ಟಿ ಮತ್ತೆ ತಿಮ್ಮರೋಡಿ ಅವರನ್ನು ಸಹ CBI ತನಿಖೆ ಮಾಡ್ಲಿ. ಈಗ ನಾನು ಹೇಳ್ತೇನೆ, ಈಗ ನಂಗೆ ಉಂಟು ಅನುಮಾನ. ಯಾರನ್ನು ಇವ್ರಿಗೆ ಕೊಟ್ಟ CIDಗೆ. ಈಗ ಮರುತನಿಖೆ ಆಗ್ಬೇಕು ಅಂತ ಅಂದಾಗ ನೀವು ಅಲ್ಲಿ ಅದು ಹೋಗಿ ಹೈಕೋರ್ಟಿಗೆ ಹೋಗಿ ನೀವು ಅದು ವಜಾ ಆಯ್ತು.
ಈಗ ಅವಾಗ ನೀವು ಇವ್ರನ್ನ ತನಿಖೆ ಮಾಡಿ ಅಂತ ನಾವು ಹೇಳಿದೆ ನಾವು ಈ CBI ಹೇಳಿದೆ, ಈಗ ಅಲ್ಲ ಇನ್ನು ಮುಂದೆನೂ ಹೇಳ್ತೇನೆ, ನಾನು ಸಾಯುವವರೆಗೂ ಹೇಳ್ತೇನೆ. ನನಗೆ ಅವ್ರ ಮೇಲೆ ಅನುಮಾನ ಉಂಟು. ಯಾರ ಮೇಲೆ? ಮೈಸೆಟ್ಟಿ ಮೇಲೆ ಮತ್ತೆ ವಿಠಲ ಮೇಲೆ. ಯಾಕಂದ್ರೆ ಈಗ ಅವ್ರು ಹೇಳಿದ ಮಾತನ್ನು ನೀವೆಲ್ಲ ಸಮಾಜ ಎಲ್ಲ ನಂಬ್ತಾರೆ. ಹಾಗಾದ್ರೆ ನಾವು ನಂಬೇಕಲ್ವಾ? ಹೌದಲ್ವಾ ಅಣ್ಣ? ಅಲ್ಲ, ಸಮಾಜ ನಂಬ್ತಾರೆ. ಓಯ್ ಅಣ್ಣ, ಅದನ್ನು ಅವರು ಅವ್ರ ಹತ್ರ ನಾವು ಚರ್ಚೆ ಅಲ್ಲ, ಮಾಡಿ ಚರ್ಚೆ ಅಲ್ಲ, ಈ ವಿಷಯ ಅವರಿಗೆ ಅಣ್ಣ ಮರು ತನಿಖೆಗೆ CBI ಕೋರ್ಟ್ ಆರ್ಡರ್ ಮಾಡಿತ್ತು 2018ರಲ್ಲಿ. ಅದಕ್ಕೆ ತಡೆ ಒಡ್ಡಿದ್ರು ಹೈಕೋರ್ಟ್ ನಲ್ಲಿ. ಯಾಕೆ ಮಾಡಬೇಕಿತ್ತು ಮತ್ತೆ ಮರು ತಡೆ? ನಮ್ದು ಈ ಬರ್ತದೆ ಈ ಬರ್ತದೆ ಅಲ್ಲ, ಇವರು ಮಂಪರ್ ಪರೀಕ್ಷೆಯಲ್ಲಿ ಆಯ್ತಲ್ಲ, ಆದಮೇಲೆ ಪುನಃ ಹೋದರೆ ಬೇಕಲ್ಲ ಹೈಕೋರ್ಟಿಗೆ. ಮಂಪರ್ ಪರೀಕ್ಷೆ ಆದಮೇಲೆ ಅದು ಸರಿಯಾಗಲಿಲ್ಲ ಅಂತ ಹೇಳಿ ಅವನು ಪುನಃ ದಾವೆ ಹೂಡಿದಾಗ ಇವರು ಸುಮ್ಮನೆ ಇರಲಿಕ್ಕಾಗ್ತದೆ. ಎಷ್ಟು ಸಮಯ ಸಫರ್ ಆಗ್ಬೋದು ಒಬ್ಬ ಮನುಷ್ಯ? ನಿಜವಾದ ಆರೋಪಿಗಳು ಪತ್ತೆ ಮಾಡಬೇಕು. ಪತ್ತೆ ಮಾಡೋದು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ನೀವು ಒತ್ತಾಯ ಮಾಡ್ತೀರಾ ಅಂತ? ಹಾಂ, ಖಂಡಿತ. ಈಗಲೇ ಇಲ್ಲಿಂದಲೇ ಹೋಗ್ತಿದ್ದೆ, ರೆಡಿ ಇದ್ದೇವೆ ಈಗಲೇ. ಎಂತ ಅಲ್ಲಲ್ಲ, ಈ ಪ್ರಕರಣದ ನೇರ ಹೌದು. ಆರೋಪಿಗಳು ಪತ್ತೆ ಆಗ್ಬೇಕು. ನಮ್ದು ಸಹ ಮನವಿ ಅದೇ, ನಿಮ್ಮ ಮುಖಾಂತರ ಇಲ್ಲಿಂದಲೇ ಈಗ ಆರೋಪಿಗಳು ಹೋಗ್ಲಿಕ್ಕೆ ಪತ್ತೆ ರೆಡಿ ಇದ್ದೇನೆ, ಆಗ್ಬೇಕು. ನಾ ರೆಡಿ ಇದ್ದೇನೆ. ಇಷ್ಟು ಸಫರ್ ಆಗಿದ್ದಾರೆ ಪಾಪ ಅಲ್ಲಲ್ಲ, ಇವರು. ಈಗಲೇ ನಾನು ನಿಮ್ಗೆ ಪಾಪ ಒಬ್ಬರಿಗೆ ಅದರಿಂದ 10 ರೂಪಾಯಿ ಮೋಸ ಮಾಡಿದ್ರೆ ನಂಗೆ ಭಯ ಆಗ್ತದೆ. ಹಬ್ಬದ 10 ರೂಪಾಯಿ ಒಂದು ವಿಷಯ ಹೇಳ್ತೇನೆ ನಾನು. 10 ರೂಪಾಯಿ ನಾನು ಯಾರಿಗಾದ್ರು ಈಗ ಇವನ ಕೈಯಿಂದ ಯಾರಾಗಲಿ ಒಂದು 10 ರೂಪಾಯಿ ನಾವು ತೆಗೆದ್ರೆ ನನಗೆ ಭಯ ಇರ್ತದೆ, ನಾನು ಸಾಯುವವರೆಗೆ. ಅದು ನಾನು ಸಾಯಬೇಕು ತಪ್ಪು ಮಾಡಿದರೆ ಅವನು ಕೊಟ್ಟರೆ ನನಗೆ ಭಯ ಬರಲ್ಲ. ಇಷ್ಟೇ ತನಿಖೆ. ಇಲ್ಲಿಂದ ನಾವು ರೆಡಿ ಇದ್ದೇವೆ ಹೋಗ್ಲಿಕ್ಕೆ. ಹಾಗೇನೆ ಅವರು ಸಹ ತನಿಖೆ ಮಾಡಿಸ್ಬೇಕು. ಯಾರು? ಅರುಣ್ ಸರ್. ನಮಗೆ ಅವ್ರ ಮೇಲೆ ನನಗೆ ಸಹ ಉಂಟು ಅನುಮಾನ. ಏನಾದರೂ ಹಣ ಮಾಡ್ಬೋದು, ಇದರಲ್ಲಿ ಸಂಪಾದನೆ ಮಾಡ್ಬೋದು ಅಂತ ಅದರ ಕುತಂತ್ರದಿಂದಾಗಿ ತಿಮ್ಮರೋಡಿ ಇದನ್ನೆಲ್ಲ ಛೂ ಬಿಡುವಂಥ ಕೆಲಸ ಮಾಡಿದ್ದೇನೆ. ಅದನ್ನು ನಾವು ಖಂಡಿಸ್ತೇವೆ. ಟಾರ್ಗೆಟ್ ಮಾಡ್ಲಿಕ್ಕೆ ಏನ್ ಕಾರಣ? ಏನು ಟಾರ್ಗೆಟ್ ಮಾಡೋದು ಹೇಗೆ? ಯಾಕೆ ಇವ್ರನ್ನೇ ಯಾಕೆ ಟಾರ್ಗೆಟ್ ಆಯ್ತು? ಫಸ್ಟ್ ಅವರಿಗೆ ಕೇಳಬೇಕು ನೀವು. ಯಾರು ಮಾಡಿದ್ರು ಟಾರ್ಗೆಟ್? ಅವರಿಗೆ. ಸಂಶಯ ಉಂಟಂತೀವಿ. ಅದೇ ನಿಮಗೆ ಯಾರು ಟಾರ್ಗೆಟ್ ಮಾಡಿದ್ರು? ಟಾರ್ಗೆಟ್ ಮಾಡಿ ನಾನು ಮಾಡಿದಲ್ಲ, ನಾನು ಮಾಡಿದ್ರೆ ಅದನ್ನು ಕೇಳ್ಬೋದು, ಪ್ರಶ್ನೆ ಕೇಳ್ಬೋದು. ಟಾರ್ಗೆಟ್ ಯಾರು ಮಾಡಿದ್ರು ಅವ್ರ ಹತ್ರ ಕೇಳಿದ್ರೆ ನಿಮ್ಗೆ ಉತ್ತರ ಸಿಗ್ತದೆ. ಈಗ ಅವ್ರು ಹೇಳ್ತಾರೆ ಅದೇ ಆ ವಿಷಯ ಹೌದು. ಮಲ್ಲಿಕ್ ಜೈನ್ ಅವರು ಸಂತೋಷನ ಹಿಡ್ಕೊಟ್ಟದ್ದು ಅಂತ ಹೇಳ್ತಾರಲ್ಲ ಒಂದು. ಹೌದು, ಅವ್ರು ಹೇಳ್ತಾರೆ, ಅಣ್ಣ ಅವ್ರು ಹೇಳಿದ್ದು ಹೌದು. ಆದರೆ ನಾವು ಅದನ್ನು ಸಂತೋಷ್ ರಾವ್ ಹಿಡಿದು ಕೊಟ್ಟ ಉದ್ದೇಶವೇ ಬೇರೆ. ಸಂತೋಷ್ ರಾವ್ ನಾವು ಬಾಹುಬಲಿ ಬೆಟ್ಟದಿಂದ ಸಂಜೆ ಹೊತ್ತಿಗೆ ಬರ್ತಾ ಇರುವಾಗ ಅವನ ಅವನ ಮೇಲೆ ಒಂದು ಸಣ್ಣ ಕಳ್ಳ ಅಂತ ಹೇಳಿ ನಾವು ಹಿಡಿದಷ್ಟೇ. ಮತ್ತು ಸೌಜನ್ಯನಿಗೆ ಲಿಂಕ್ ಮಾಡಿದ್ದು ನಾವು ನೋಡಿದ್ದು, ನಮಗೆ ಏನಾದ್ರದ್ದು ಇದಿಲ್ಲ. ಆರೋಪಿ ಮಾಡಿದ್ದು ಯಾರು ಮತ್ತೆ? ಯಾರನ್ನು? ಪೊಲೀಸ್ ಇಲಾಖೆ. ಆರೋಪಿ ಅಂತ ಹೌದು, ಇನ್ವೆಸ್ಟಿಗೇಷನಲ್ಲಿ. ಹೌದು, ನೀವು ಅವನ ಸಂಶಯಾಸ್ಪದ ಅಷ್ಟೇ ಹೌದು. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಪ್ರಕರಣಕ್ಕೆ ಅಲ್ಲ. ಅಲ್ಲಿ 7 ಗಂಟೆಗೆ 50,000 ಜನ ಬರ್ತಾರೆ. ಉಂಟು. ಬಾಗಿಲು ಹಾಕುವಾಗ ಅಲ್ಲಿ ಯಾರು ಇರ್ಬಾರ್ದು ಅಂತ. ಪಾಪದವ್ರು ಇರ್ತಾರೆ, ಏನು ಹೋಗ್ಲಿಕ್ಕೆ ಅತಿ ಇರೋದಿಲ್ಲ. ಅವರಿಗೆ ಕ್ಷೇತ್ರದಿಂದನೇ ಸಹಾಯ ಮಾಡಿ ಬಸ್ ವ್ಯವಸ್ಥೆ ಎಲ್ಲ ಮಾಡಿ ನಾವು ಕೊಡ್ತಾ ಇದ್ದೇವೆ. ಅಂಥದ್ರಲ್ಲಿ ಇದು ಮಾಡಿದಷ್ಟೇ. ಮತ್ತು ಅವನನ್ನು ನೋಡಿ ನಾವು ಸಂಶಯಾಸ್ಪದ ಹೌದು ಮಲ್ಲಿಕ್ ಹಾಂ ಇದೇ ಪ್ರಕರಣಕ್ಕೆ ಸಂಶಯ ಅಲ್ಲಲ್ಲ, ನಾವು ನೋಡಲಿಲ್ಲ. 7 ಗಂಟೆಗೆ ಅಲ್ಲಿ ಬಾಗಿಲು ಹಾಕುವಾಗ ಅಲ್ಲಿ ಉಳ್ಕೊಂಡ್ರೆ ಅವರಿಗೆ ಮತ್ತೆ ತೊಂದರೆ ಆಗ್ತದೆ. ಆ ಉದ್ದೇಶದಿಂದ ಅಲ್ಲಿ ಎಲ್ಲ ಅದಕ್ಕೆ ಆದ ಒಂದು ಸಿಬ್ಬಂದಿಗಳಿದ್ದಾರೆ. ಅಲ್ಲಿ ಯಾರು ಇರಬಾರ್ದು ಅಂತ ಹೇಳೋ ಉದ್ದೇಶದಿಂದ ಇವರು ಅದರಲ್ಲಿ ಡ್ಯೂಟಿಯಲ್ಲಿದ್ದರು. ಆ ಡ್ಯೂಟಿಯ ನಿಮಿತ್ತ ಇವರು ಹುಡುಕುವಾಗ ಅವರೊಬ್ಬರಲ್ಲಿ ಕೂತ್ಕೊಂಡಿದ್ರು. ಹಾಗೆ ಅವ್ರಿಗೆ ಏನಾದರೆ ವ್ಯವಸ್ಥೆ ಇಲ್ಲದ್ರೆ ಕ್ಷೇತ್ರದ ಪ್ರಕಾರ ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿ, ಮಲಗಲಿಕ್ಕೆ ವ್ಯವಸ್ಥೆ ಮಾಡಿ, ಊರಿಗೆ ಹೋಗ್ಲಿಕ್ಕೆ ಹಣ ಕೊಡೋ ಉದ್ದೇಶದಿಂದ ಇವರು ಅವರನ್ನು ಕರ್ಕೊಂಡು ಬಂದರು. ಕೆಳಗೆ ಕರ್ಕೊಂಡು ಬರುವಾಗ ಅವರು ಅವರಾಗಿ ಓಡಿದರು. ಓಡುವುದನ್ನು ನೋಡಿ ಅಲ್ಲಿನ ಊರಿನ ಜನರು ಇವರನ್ನು ಹಿಡಿದು ಪೊಲೀಸ್ನವರಿಗೆ ಕೊಟ್ಟರು. ಆಮೇಲೆ ಅವರಿಗೆ ಮತ್ತೆ ನಮಗೆ ಯಾವುದೇ ಸಂಬಂಧ ಇಲ್ಲ. ಮಲ್ಲಿಕ್ ಜೈನಿಗೆ ಆಗಲಿ ಸಂತೋಷ್ ರಾವ್ಗೆ ಆಗಲಿ ನಮಗೆ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಆದರೆ 2-3 ದಿವಸಗಳ ನಂತರ ಪೊಲೀಸ್ನವರೇ, ನಾವು ಹೊಡಿಲಿಲ್ಲ. ಅದು ಊರಿನವ್ರು ಹೊಡೆದಲ್ಲದೆ ಮಲ್ಲಿಕ್ ಜೈನ್ ಹೊಡೆದಲ್ಲ. ಊರಿನವ್ರು ಹೊಡೆದ ಅಷ್ಟೇ. ಊರಿನವ್ರು ಹೊಡಿದ್ದಕ್ಕೆ ಪೊಲೀಸರು ಕೊಡೋಕ್ಕಿಂತ ಮುಂಚೆ ಹೊಡೆದಿದ್ದಾರೆ. ಹೌದು. ಯಾರು? ಮಲ್ಲಿಕ್ ಜೈನ್ ಹೊಡೆದಿದ್ದಾರಾ? ದಾಖಲೆ ಉಂಟು ಅದಕ್ಕೆ. ನಾವು ಅಲ್ಲೇ ಬಿಟ್ಟುಬಿಟ್ಟಿದ್ದೇವೆ ಅವನಾಗಲಿ. ಈಗ ಯಾವುದಾದೊಂದು ಘಟನೆ ಆದಾಗ ಊರಿನವ್ರು ಹೊಡೆಯೋದು ಸಾಮಾನ್ಯ ಅಲ್ಲ. ಹಾಗೆ ಇವರೇನು ಹೊಡೆದಲ್ಲ, ಜನ ಅಲ್ಲಿ ಸೇರಿದವರು ಅವನು ಆರೋಪಿ ಅಲ್ಲ ಅನ್ನೋದನ್ನು ಕೋರ್ಟಿನಲ್ಲಿ ಸಾಬೀತಾಗಿದೆ. ಅಂದ್ರೆ ಬೇರೆ ಬೇರೆ ರೀತಿಯ ತನಿಖಾಧಿಕಾರಿಗಳ ವೈಫಲ್ಯ ಆಗಿರಬಹುದು. ಅದು ಏನೇ ಆದರೂ ಕೂಡ ಅದರ ಮೇಲೆ ಪುನಃ ಅದರ ಬಗ್ಗೆ ಪುನಃ ಇವರು ಅವನು ನಿರಪರಾಧಿ ಇದ್ದರೆ ಇವರು ಪುನಃ ಕೋರ್ಟಿಗೆ ಹೋಗ್ಬೋದಲ್ಲ. ಯಾರ ಜವಾಬ್ದಾರಿ? ಅವನು ನಿರಪರಾಧಿ ಅಲ್ಲ ಅಂತ ಆದರೆ
ಅದರ ವಿರುದ್ಧ ಹೋರಾಟ ಯಾರು ಮಾಡಬೇಕು? ತಿಮರೋಡಿಯೇ ಮಾಡಬೇಕಲ್ಲ. ಯಾರ ಮೇಲೆ ಆರೋಪ ಬಂದಿತ್ತು ಅವರು ಕೂಡ ಹೇಳ್ಬೋದು ಆ ಇದನ್ನು. ನಮಗೆ ಗೊತ್ತಿಲ್ಲಲ್ಲ. ತಿಮ್ಮರೋಡಿ ಮಾಡ್ಬೋದು ಅಲ್ವಾ? ನಾವು ಈ ವಾರದಲ್ಲೇ ಕಾನತ್ತೂರಿಗೆ ಹೋಗಿ ಅವರನ್ನು ಪುನಃ ಅವರಿಗೆ ನಮ್ಮ ಮೇಲೆ ಅನುಮಾನ ಏನಾದರೂ ಇದ್ದರೆ, ಈಗ ಕೋರ್ಟಿನಲ್ಲಿ ಎಲ್ಲ ನಮ್ಮ ಬಗ್ಗೆ ನಮಗೆ ಈ ಕೊಲೆಗೆ ಯಾವುದೇ ಸಂಬಂಧ ಇಲ್ಲ ಅಂತ ಎಲ್ಲ ಆದೇಶ CBI ಕೋರ್ಟಿನಲ್ಲಿ ಕೂಡ ಹೊರಡಿಸಿದೆ, ಹೈಕೋರ್ಟ್ನಲ್ಲಿ ಕೂಡ ಆದೇಶ ಹೊರಡಿಸಿದೆ. ಅದರ ಪ್ರಕಾರವೇ ನಾವು ಪುನೊಮ್ಮೆ ಇದೇ ಒಂದು ವಾರದ 10 ದಿನಗಳೊಳಗಾಗಿ ನಾವು 3 ಕಾನತ್ತೂರು ದೈವಕ್ಕೆ ಹೋಗಿ ಅಲ್ಲಿ ಆಡಳಿತ ಮಂಡಳಿಗಳೊಂದಿಗೆ ಚರ್ಚಿಸಿ ನಾವು ಪುನಃ ಅವರನ್ನು ಯಾರು ಇವರಿಗೆ ನಮ್ಮ ಮೇಲೆ ಅನುಮಾನ ಇದ್ದಲ್ಲಿ ಇವರು ಪುನಃ ನಾವೇ ಮಾಡಿದೆವು ಅಂತ ದೇವರ ಯಾವುದು ಅದಕ್ಕೆ ಏನು ಹೇಳ್ತಾರೆ ಸರ್, ದೈವದ ಮುಂದೆ ನಾವೇ ಮಾಡಿದ್ದೇವೆ ಅಂತ ಅವರು ಬಹಿರಂಗವಾಗಿ ಒಪ್ಪಿಕೊಳ್ಬೇಕು, ಹೇಳಬೇಕು. ನಮ್ಮ ಮೇಲೆ ಯಾವ ಕಾರಣಕ್ಕಾಗಿ, ಯಾರು ಹೇಳಿದ ನಿಮಿತ್ತ, ಯಾರ ಕುಮ್ಮಕ್ಕಿನಿಂದ ನಮ್ಮ ಹೆಸರು ಹೇಳಿದ್ರು ಅಂತ ನೀವೀಗ ಕೇಳಿದ್ರಲ್ಲ, ಅದನ್ನು ಸಮೇತ ಅವ್ರಿಗೇನು ಕನಸು ಕಂಡು ನಾವು ನಮ್ಮನ್ನು ನೋಡಿದಿಲ್ಲಲ್ಲ, ಅವ್ರಿಗೇನು ಕನಸು ಕಂಡದ್ದಲ್ಲ, ಯಾರಾದರೂ ಒಂದು ನಮಗೆ ಅನುಮಾನ ಇದ್ದದ್ದನ್ನು ಕೂಡ ದೇವರ ಮುಂದೆ ಅವರು ನಿವೇದಿಸ್ಕೊಳ್ಬೇಕು. ಯಾವ ಕಾರಣಕ್ಕಾಗಿ ಈ 3 ಮೇಲೆ ನಮಗೆ ಈ ಪ್ರಕರಣದಲ್ಲಿ ಅನುಮಾನ ಬಂತು ಅದನ್ನು ದೇವರ ಮುಂದೆ ಹೇಳಬೇಕು. ನಾವು ಹೇಳ್ತೇವೆ ದೇವರ ಮುಂದೆ, ಯಾವುದೇ ಕಾರಣಕ್ಕೂ ಈ ಅಮಾಯಕ ಸಹೋದರಿ ಸೌಜನ್ಯನ ಕೊಲೆಗೂ ನಮಗೆ 3 ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನಾವು ಇನ್ನು ಒಂದು ನಿಮ್ಮ ಮುಖೇನ ಪ್ರಪಂಚಕ್ಕೆ ನಮ್ಮ ನಿರಪರಾಧ ಸಾಬೀತುಪಡಿಸಲಿಕ್ಕೆ ವಿನಂತಿ ಮಾಡಿಕೊಳ್ತೇವೆ. ಇದಕ್ಕೆ ನಮಗೆ ಇನ್ನು ಮುಂದಿನ ಪೀಳಿಗೆಗೆ ಯಾರಿಗೆ ಅಮಾಯಕರಿಗೆ ಇಂಥ ದುಷ್ಟಶಕ್ತಿಗಳಿಂದ ತೊಂದರೆ ಆಗಬಾರ್ದು ಅಂತ ನಿಮ್ಮ ಮುಖೇನ ನಾವು ಸಮಾಜಕ್ಕೆ ವಿನಂತಿಸ್ತೇವೆ. ಹಾಗೆ ನಾವು ಈ ವಾರದಲ್ಲಿ ಪುನಃ ಕಾನತ್ತೂರಿಗೆ ಹೋಗಿ ಪುನಃ ಇವರನ್ನು ಯಾರು ಅವನ ಮನೆಯವರು ಯಾರು, ಇದು ವಿಠಲ ಆಗಲಿ, ಚಂದಪ್ಪ ಆಗಲಿ, ಅವನ ತಾಯಿ ಆಗಲಿ, ಮಹೇಶೆಟ್ಟಿ ತಿಮ್ಮರೋಡಿ ಆಗಲಿ, ಅವನ ಅಪ್ಪಂದಿರು ಯಾರು ಅವನಿಗೆಲ್ಲ ನಮ್ಮ ಹೆಸರು ಹೇಳಲಿಕ್ಕೆ ಅವರಿಗೆ ಸೂಚಿಸಿದ್ದಾನೆ, ಆ ಎಲ್ಲ ಬೋಳಿ ಮಕ್ಕಳು ಬಂದು ದೇವರ ಮುಂದೆ ಹೇಳಬೇಕು. ಅದು ಸಹ ಯಾರ ಮುಂದೆ? ನಿಮ್ಮ ಮುಂದೆ.